ಕಲ್ಲಮುಣಕೂರು ಗುತ್ತಿಗೆ ಬುಕ್ಕ ತೆಂಕಮಿಜಾರ ಗ್ರಾಮಸ್ಥರೇ ಇನ್ನು ನಮ್ಮ ಮಾತ ಮುಲ್ಪ ನಿಟ್ಟೂರಿದ ಕುಲತಾರಪಣವು ನಡಪಂಚಿನ ಮೈನ್ಸ್ದ ವಿರುದ್ಧ ಮೈನ್ಸ್ ಗಣಿಗಾರಿಕೆದ ವಿರುದ್ಧವಾದ ಬೃಹತ್ ಜನಾಕ್ರೋಶ ಸಭೆ ಬುಕ್ಕ ಪ್ರತಿಭಟನಾ ಸಭೆಗೆ ಬೈಲಿನಂಚಿನ ಮಾತಾ ಗ್ರಾಮಸ್ಥರೇನು ಒಂಜೇಪಾತೆರಡು ಈ ಸಭೆಗೆ ಸ್ವಾಗತ ಮಾಡ್ಕೊಂಡಲ್ಲೇ ದೊಂಬರು ಪ್ರತಿಭಟನೆ ಉದ್ದೇಶಿಸಿದ ಪ್ರತಿಭಟನೆದ ಎಟ್ಟೆದಾದ ಆಯ್ತಾ ಮಾರಕದಾದ ಪಂಪಿನ ಬಗೆಟ್ ಬೈಕಿನ ಗ್ರಾಮಸ್ಥರ ಮಾತ ತಿಳಿಪಾರಲ್ಲಿ ಮಾತಿನ ಒಂಜೇ ಪಾತೆರಡು ಈ ಪ್ರತಿಭಟನಾ ಸಭೆಗೆ ಸ್ವಾಗತ ಮಾಡ್ಕೊಂಡಲ್ಲೇ ಆತ್ಮೀಯ ನಮ್ಮ ಮೂಜಿ ಗ್ರಾಮದ ಬಂಧುಲ ನಮ್ಮ ಇನಿ ಇಟ್ಟೋಡಿ ಪೇಟೆಡು ನಮ್ಮ ಬಂಗೇರ ಪದೋಡು ನಡಪನಂಚಿನ ತೆಂಕಮಿಜಾರ ಗ್ರಾಮ ಪಂಚಾಯತ್ ಬಡಗ ಮಿಜಾರದ ಗ್ರಾಮಡು ಬಂಗೇರ ಪದ ಪಂಪಿನ ನಡಪನಂಚಿನ ಅಕ್ರಮ ಗಣಿಗಾರಿಕೆದ ವಿರುದ್ಧ ನಮ್ಮ ಪ್ರತಿಭಟನೆಗೆ ಮೂಲ ಮಾತು ಸೇರಿದ ನಮ್ಮ ನಿರ್ದುಂಬು ನಮ್ಮ ಒಂದು ಪ್ರತಿಭಟನೆ ನಮ್ಮದ ಈ ರಸ್ತೆ ನಮ್ಮ 14 ಟೈರ್ 20 ಟೈರ್ ಮಟ್ಟದ ಗಾಡಿಯಲ್ಲಿ ಸಂಚಾರ ಮಾಡೋದಿತ್ತ ನೆಟ್ ಮುಲ್ಪದ ಸಾರ್ವಜನಿಕರಿಗೂ ಒಬ್ಬ ರಿಕ್ಷಾ ದಾಖಲೆಗೆ ಅಂಜನೆ ಶಾಲೆ ಜೋಕುಲೆಗಳ ಹೋಗಿನಂಚಿನ ಬಾರಿ ಭಂಗ ಹೊಂದಿತ್ತರು 5 ತಿಂಗಳು ಪ್ರತಿಭಟನೆ ಮಾಡ್ತದ್ದು ಒಂದು ತಾತ್ಕಾಲಿಕವಾದ ಅಕಲು ಅವರ ಉಂಟಾದಿದ್ದರು ಐದು ಬೊಕ್ಕ ಅಕಲು ನಮ್ಮ ಈ ಅಧಿಕಾರಿಗಳ ಒಂದು ಸಪೋರ್ಟದ ಮುಖೇನ ಬೊಕ್ಕ ಕುಡಾರ ಪ್ರಾರಂಭ ಮಾಡ್ತದ್ದು ಈ ರಸ್ತೆಗಳು ಕೂಡ 5 ಹೆಚ್ಚ ದಿನಕ್ಕೂ 40-50 ಗಾಡಿ ಮಟ್ಟ ಈ ರಸ್ತೆಗಳು ಸಂಚಾರ ಮಾಡ್ತಿದ್ದಾರೆ ನಮ್ಮ ಸಾರ್ವಜನಿಕರಿಗೂ ಐದು ಭಾರಿ ತೊಂದರೆ ಈಗಲೂ ಅಕಲಿನ ಮೈಸೂರ ಪರ್ಮಿಷನ್ ಬಂದಿದ್ರು ದಾಖಲಾತಿಯನ್ನು ಕಲೆ ಮಾಡಲು ಬಂದಾಗ 5 ತೋಜಿನ ಕೆಲವು ವಿಷಯಗಳು ಬಂದ ಕೆಲವು ಇಲ್ಲಿಗಲ್ ಆದ ಅಕಲು ಈ ಮೈಸೂರು ಪರವಾನಿಗೆಯನ್ನು ಪಡೆಯುತ್ತಾರೆ ನೇರವಾದ ಉಜ್ಜೇತಿನಟ್ಟು ಮಕ್ಕಳಿಗೆ ಮೆಸ್ಕಾಂದಕ್ಕಳು ಕರೆಂಟ್ ಕನೆಕ್ಷನ್ ಕೊಡ್ತೀರಿ ಉಳವಂಜಿ ಕನ್ವರ್ಷನ್ ಆದ 911 ಆವಂದಿನಂಚಿನ ಸಂದರ್ಭಗಳು ಈ ಜಾಗಕ್ಕೂ ಪರವಾನಿಗೆಗೆ ಅಕಲು ಮಂಜೂರು ಬಂದಿರು ನೆಟ್ಟು ನೇರ ನಮ್ಮ ತಹಶೀಲ್ದಾರ್ ಕಚೇರಿಯಲ್ಲಿ ಗಣಿ ಇಲಾಖೆ ಅಂಚನೆ ಮೆಸ್ಕಾಂದಕ್ಕಳ ಭಾಗಿಯಾದ ಮಕ್ಕಳಿಗೆ ಸಹಕಾರ ಕೊಡ್ತೀರು ನಮ್ಮ ಆ ಉದ್ದೇಶದಲ್ಲಿ ಇದು ಉಳಿದಾಗ ಪೂರ ಸೇರಿದು ಈ ಗಣಿಗಾರಿಕೆ ಕಂಪನಿಯನ್ನು ಉಂಟಾಡುವ ದೃಷ್ಟಿಯಲ್ಲಿ ನಮ್ಮ ಈ ಮೂಜಿ 4 ಗ್ರಾಮದ ಒಟ್ಟು ಸೇರಿದ ಈ ಗ್ರಾಮದ ಒಂದು ಹೆಡ್ಡಪ್ಪಗೋಸ್ಕರ ನಮ್ಮ ಮಾತೆಲ್ಲ ಸೇರಿದ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಲು ನಮ್ಮೊಟ್ಟಿಗೂ ಒಪ್ಪನಾರು ಈಶ್ವರ್ ಕಟೀಲ ಸೇರು ಎರಡು ಪಾತ್ರ ಬಂದು ವಿನಂತಿ ಮಾಡುತ್ತಲ್ಲ. ಧಿಕ್ಕಾರ 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 ಇನಿ ಬಾರಿ ಬೇಜಾಡಿಂಗ್ಲಿ ಪ್ರತಿಭಟನೆ ಮಾಡ್ತೊಂದಿಲ್ಲ ಊರ್ದಕ್ಕಲು ಪಂಚಾಯತ್ ಅಧ್ಯಕ್ಷರಕ್ಕಲು ಗ್ರಾಮದ ಹಿರಿಯರ ನಕಲು ಮಾತೆಲ್ಲ ಸೇರ್ದು ಒಂಜಿ ಮೂಲ ಬಾಕ್ಸೈಟ್ ಗಣಿಗಾರಿಕೆ ಒಂದುಂಡು ನೆತ್ತ ವಿರುದ್ಧ ಇನಿ ಮುರಣರ ಪ್ರತಿಭಟನೆ ಮಲ್ತ ಮುರಣ ಪ್ರೆಸ್ ಮಲ್ತ ಅಂಚನೆ ಮಾತ ಊರ್ದ ಜವಣೀರ್ ಪಂಚಾಯತ್ ಜವಣೀರ್ ಪಂಚ ಪುಂಜ ಸೇರಿ ಪ್ರತಿಭಟನೆ ಮಾಡ್ತೊಂದಿಲ್ಲ ದಾಯಗೊಂಡ ಬಾರಿ ಬೇಜಾರು ದಾಯ ಬಂಡಿ ಬಂಡ ಯಾರು ಬಾರಿ ಬೇಜಾರು ದಾಯ ಬಂಡ ಪೂರ ಕೆಂಪು ಕಾಲದ ಗೋರಿನಂತಾದೆ ಪೂರ ಕೆಂಪು ಕಾಲದ ಗೋರೆಂದು ಅವು ಇಲ್ಲಿಗಲ್ ಬಂದು ಆಯ್ಕೆ ಓವೇರಿದ ಪರ್ಮಿಟ್ ಕೊರೊಂದು ಜೇರು ಆಯ್ಕೆ ಓದ ಆಯ್ತಾ ಲೀಸ್ ರಿನ್ಯೂ ಅಂತ ಅವು ಇಲ್ಲಿಗಲ್ ಬಂದು ಅಂಡ್ ಬಾರಿ ಬೇಜಾರು ದಾಯ ಬಂಡಿ ಬೇಡ ಮೂರು ಎಕರೆ ಗಟ್ಟಲೆ ಜಾಗ ಎಲ್ಲ 10-15 ಎಕರೆ ಜಾಗ ಬಾಕ್ಸೈಟ್ ಗಣಿಗಾರಿಕೆ ಪರ್ಮಿಷನ್ ಕೊಡ್ತೀರಿ ನಮ್ಮ ಜಿಲ್ಲಾಡಳಿತ ಒಂದು ವ್ಯತ್ಯಾಸ ಏನಿಗೆ ಒಂದು ಮಲ್ಲಾಯ ಕಾನೂನ ಪಾಪದಾಯ ಕಾನೂನ ದಿನಕ್ಕೂ ಬೆನ್ಪಿನ ಕಾನೂನು ಅಂತ ಬಂದು ಅರ್ಥ ಹೊಂದಿದ್ದೇನೆ ಬಾರಿ ನಮ್ಮ ಸರ್ಕಾರ ಬಾರಿ ಮೂರು ಸ್ಟ್ರಿಕ್ಟ್ ಆದ ಕಾನೂನು ಪರಿಪಾಲನೆ ಮಾಡ್ತಾರೆ ನಾನು ಏಳಿಗೆ ಕಾನೂನು ಬಂದಿದ್ದೇನೆ ಇನ್ನೇ
ఇది గణికార్యం అంటుంది జనార్దన్ పండిరి ముడిపిడు ఇదే నిందించినారు ముడిపిడు మీరు గణికార్యం అంటుంది లేరు అల్ప సార్వజనిక తొందర బతను మేరే హైకోర్టు పోతే ಮೇರೆ ಹೈಕೋರ್ಟ್ ಹೋದು ಹೈಕೋರ್ಟ್ ಸಾರ್ವಜನಿಕವಾದ ತೊಂದರೆ ಆಗಬೇಡ ಬೇರೆ ರೀತಿಯ ಗಣಿಗಾರಿಕೆ ಅನುಮತಿ ಬರಬಂದ ಹೈಕೋರ್ಟ್ ಅದನ್ನೇ ರಿಜೆಕ್ಟ್ ಬಂದಿದೆ ಅಪ್ಪ ರಿಜೆಕ್ಟ್ ಮಾಡ್ತಾರೆ ಬಿಡ್ಬಿಡು ಮೂರು ಬರ್ತದೆ ಗಣಿಗಾರಿಕೆ ಬಂದೊಂದು ಒವೇ ರೀತಿಯ ಇನ್ನು ಬಂದ್ಬೇರಿ ಒವೇ ರೀತಿ ಕರೆಂಟ್ ಪಾಪದಾಗ ಇಲ್ಲ ಕರೆಂಟ್ ಕನೆಕ್ಷನ್ ಬಿಡ ಪಂಚಾಯತ್ ಏನೋ ಬೋರ್ಡು ಪಂಚಾಯತ್ ಏನೋ ಸೂಚನೆ ಒವೇ ರೀತಿ ಕರೆಂಟ್ ಕನೆಕ್ಷನ್ ಅದು ಇಲ್ಲಿಗಲ್ ಅದು ಏಕಾಏಕಿ ಮೆಸ್ಕಾಂ ದಾಖಲು ಆತು ಮಲ್ಲ ಗಣಿಗಾರಿಕೆಗೆ ಪರ್ಮಿಷನ್ ಕೊಡ್ತೀರಿ ಇದು ಮಲ್ಲ ಟವರ್ ಕರೆಂಟ್ ಟವರ್ ಬಹುದು ಆ ಟವರ್ ಅಂಡರ್ ಒಂದು ಸಾಧಾರಣ 100 ಮೀಟರ್ ಜಾಗಕ್ಕೆ ಪರ್ಮಿಷನ್ ಇದ್ದೀನಿ ಇದು 5 ಮೀಟರ್ ಡಿಸ್ಟೆನ್ಸ್ ಟವರ್ ಬರೀಟೆ ಇಲ್ಲಿ ಗಣಿಗಾರಿಕೆ ಆಗುವುದು ಇನ್ನು ಒವೇ ರೀತಿಯ ಕಾನೂನು ಗಾಳಿಗೆ ತೋರ್ದು ಇನ್ನು ಈ ರೀತಿಯ ಅಕ್ರಮ ಗಣಿಗಾರಿಕೆ ಒಂದು ಏಳಕ್ಕೆ ಒವೇ ಒಂದು ಗಣಿಗಾರಿಕೆ ಇಲಾಖೆದಾಗ ಮತ್ತೆ ರೈಡ್ ಮಾಡ್ಬಿಟ್ಟಿರು ಇನ್ನು ತಹಸೀಲ್ದಾರ್ ರೈಡ್ ಮಾಡ್ಬಿಟ್ಟಿರು ಇನ್ನು DC ರೈಡ್ ಮಾಡ್ಬಿಟ್ಟಿರು ಇನ್ನು ಒಂದು ಪಾಪದಾಯಿ ಕೆಂಪುಗಾಲದ ಕೋರೆ ಮಾಡ್ತಾರ ಆಯ್ಕೆ ರೈಡ್ ಮಾಡ್ಬೇರು ಇನ್ನು ಪಾಪದಾಯಿ ಪೊಯ್ಯದ ಮತ್ತೆ ರೈಡ್ ಮಾಡ್ಬೇರು ఆయన ಸ್ವೀಟ್ ಮಾಡ್ಬೇರು అంటే ఏంటి మళ్ళా అని అక్రమ గనిక అనగా ఒవే ರೀತಿಯ ತೊಂದರೆ ಅಕ್ರಮ ರಾಜರೋಷವಾದ ಮಲ್ಪಲೆ ಎಂಗಳ ಸಪೋರ್ಟ್ ಬಂದು ಬಂದೇನಿ ಮಾತಾ ಇಲಾಖೆ ದಕ್ಕಲು ಮಲ್ತೊಂದು ನೆತ್ತೆ ಎಂಗಳು ಉಗ್ರವಾದ ಖಂಡನ ಮಾಡ್ತಿಲ್ಲ ಮೂರು ದಕ್ಷಿಣ ಕನ್ನಡ ಜಿಲ್ಲೆ 10 ಪಾಪದ ಕೂಲಿ ಮೇಲೆ ಹೋಗ್ಬಿಡಾಕಿ ದಿನದ ಹತ್ತೆ ಬರೋಣಿ ಜಲಕದಟ್ಟದ ಸುಸೈಡ್ ಮಾಡ್ತದ್ದು ಪಾಪ ಬ್ಯಾಲಚ್ಚಿ ಪಾಪ ದಿನಂತ ಪಡಿಗೆ ಪಂಚಿಗೆ ಹತ್ತ ದಿನಕ್ಕೆ ಬೇಲೆಬಹುದು ಶಾಲೆಯಲ್ಲಿ ಜೋಗಡೆ ಗಡಪಡ್ದು ಬೆತ್ತ ಮಾಡ್ಬಿಡಕ ಬ್ಯಾಲಚ್ಚಿ ಆಡ ಇನ್ನು ಈತ ಮಲ್ಲ ಅಕ್ರಮ ಗಣಿಗಾರಿಕೆಗೆ ಐಕ್ಯದಾರ ಲೇಬರ್ ಪರ್ಚಿ ಮಲ್ಲ ಒಂದು JCB ಎತ್ತಿನಾಡು ಲಾರಿ ಎತ್ತಿನಾಡು ಅవి ಕೊಂಡು ಹೋದು ಆಂಧ್ರ ಪ್ರದೇಶ ಬೆತ್ತ మనమల్ల ఇండస్ట్రీ కొట్టినంత కలిసి అవుతుంది ఇని ఏత తొందరగా ఉంది కెంపుగాళ్ళు పొయ్యే ఇది పూర దాంతే జనగలు ఏత మళ్ళీ తొందర మనమల్ల లారీని తొందర పాప లారీ దాగి లోన్ కట్టనని చెప్పేసి ఇల్లు కట్టిన అల్పన ఇల్లు ఉంటుంది ఐక్య తొందర అవుతుంది ಈ ರೀತಿಯ ತೊಂದರೆ ಒಪ್ಪನಾಗ ಅಕ್ರಮ ಗಣಿಕೆ ಜಿಲ್ಲಾಡಳಿತಗಳು ಕೇಳೋದಿಲ್ಲ ದಾನಿಕರು ಈ ರೀತಿಯ ಅಕ್ರಮ ಗಣಿಗಾರಿಕೆಗೆ ಪರ್ಮಿಷನ್ ಕೊಡ್ತಾರೆ ಇದನ್ನ ನಡಪುರ ನೀವು ಬಿಡೋದಿಲ್ಲ ನಿಗಲಿಗೆ ಆಡಳಿತ ಲಾಭ ಅಂತ ಯಾರ ಒಂದು ನೇರವಾದ ಬರೋದಿಲ್ಲ ನಮ್ಮ ಜಿಲ್ಲೆದ ಇನ್ನು ರಾಜ್ಯದ ಬಾರಿಮಲ್ಲ ಲೀಡರ್ನ ಸಂಬಂಧದ ಅಕ್ರಮ ಗಣಿಗಾರಿಕೆ ಮಾಡ್ತಂದಿಲ್ಲ ಲೆಕ್ಕ ಐನಾಡು ಹತ್ರ ಇದು ಪೊಲೀಸ್ ಹಕ್ಕುಲ ಕೂಡಂದಿಲ್ಲ ಇದು ಆಗೊಂಡ ಇದು ಹೆಲ್ಮೆಟ್ ಪಾರ್ಟಿ ಪೊಲೀಸ್ ಮೂರಲ್ಲಿ ಇದು ಪಾಪದ ಒಂದು ಹೆಲ್ಮೆಟ್ ಪಾರ್ಟಿ ಪಾಪ ಕೋಡ ಮುಂತ ಫೈನ್ ಕೊಟ್ಬೇಡ ಬರ್ತದೆ ಇದು 22 ಮೇಲಿನ ಗಾಡಿಗಳು ಅವು ಒಳ್ಳೆ ರೀತಿಯ ಈರ ಸೇರ್ಪಡೆ ದಾನಿಗೆ ಅಂತ ಒಂದು ಪೊಲೀಸ್ ಅವರು ನೇರವಾದ ಗಣಿಕೆ ಬಂದಿಲ್ಲ ನೀವು ದಾರಿ ಅಂತ ಅಂತಾರೆ ಒಂದು ಹೆಲ್ಮೆಟ್ ಹಾಕಿದ ಪಾಪದ ಒಂದು ಸಾಧಾರಣ ತೊಂದರೆ ಕೋಯಡ್ ಹಚ್ಚಿದ ಒಂದು ನನಗೆ ಮುಂತಾದ ಫೈನ್ ಮಾಡ್ಬಾರು ಅದು ಫೀಲ್ ಮಾಡ್ಬೋದು ಜನ ಗಾಡಿಯಲ್ಲಿ ಆದರೆ ನಿಗದಿತ ಸ್ವೀಟ್ ಮಾಡ್ಕೊಂಡು ಗಾಡಿನ ನಿಗದಿತ ಸಟ್ಟಿಗೆ ನಿಗದಿತ ನಿಗದಿ ಇದಟ್ಟು ಅಚ್ಚಾ ಅದು ಇದು ಉವೇರಿಸಿದ ಈ ಗಣಿಗಾರಿಕೆ ಮಲ್ಪರ ಬಿಟ್ಟು ಇದು ಸಾಂಕೇತಿಕ ಮತ್ತೊಂದಿಲ್ಲ ಎಂಗಳು ಕೋಟೆ ಉಪ್ಪಿನ ವ್ಯವಸ್ಥೆ ಮತ್ತೊಂದು ಮಲ್ತ ಅತ್ಯಾದಿ ದಾಯಬಂಡ್ ಬೇಡ ಎಂಕಲಿಗೆ ಪಾಪ ತಕಲಿನ ಏನೆಲ್ಲ ನಿಗಲು ಸರ್ಕಾರ ಏರ್ಲ ಉಂಟಾವ ನೀವು ಕೋಟೆ ಹೋದ ಉಂಟಾವಡ ನೀವು ನೇರ್ಮೂರ ನಿಗಲ ಅಧಿಕಾರ ರಾಜ್ಯ ಬಂದ್ಬಿಡ ಎಂಗೆಲ್ಲ ಕ್ವಶನ್ ಇದೆ ಅಚ್ಚಾ ಅದು ನೀವು ಉವೇರಿಸಿದ ಈ ಗಣಿಗಾರಿಕೆನ ಅಕ್ರಮ ಗಣಿಗಾರಿಕೆನ ಜಂಗಲು ಮಲ್ಪರ ಬಿಟ್ಟು ನೇಮಕ ಉವೇರಿತ ಪಂಚಾಯತ್ ಪರ್ಮಿಷನ್ ಇಚ್ಚಿ ತೆಕ್ಕ ಮಿಜಾರ ಪಂಚಾಯತ್ ಅಧ್ಯಕ್ಷರು ಒವೇ ರೀತಿಯ ಇನ್ನು ಪರ್ಮಿಷನ್ ಮಲ್ಪಂದ ಇಲ್ಲಿ ಅಕ್ರಮ ಗಣಿಗಾರ ಮಂತೊಂದಿಲ್ಲ ಅಂಚಾದ ಈ ಪಂಚಾಯತ್ ಹಾಕಲು ಪೂರ ಇಲ್ಲಿ ಮೆಂಬರ್ಸ್ ಹಾಕಲು ಅಧ್ಯಕ್ಷರು ಪೂರ ವೈದ್ಯರಿ ಭಾಸ್ಕರಣ್ಯ ಒಳ್ಳೆ ವೈದ್ಯರು ಅಂಚನೆ ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ನಮ್ಮ ಜರದಾಗೌಡರು ಮಾತ ಲೀಡರ್ ಹಾಕಲು ಇಲ್ಲಿ ವೈದ್ಯರಿ ಅಂಚಾದ ಎಂಕಲಿಗೆ ಮೂರು ನಿಟ್ಟೋಡು ಒಂದು ಪ್ರತಿಭಟನೆಗೆ ವೈದ್ಯ ಕಮ್ಮಿಯಾಗಿ ದಾಬಣ್ಣ ಕೊಜೆಂಟಿಕ್ಸ್ ಆನಗ ಆತ್ಮಲ್ಲ ಪ್ರಾಜೆಕ್ಟ್ అనಗ ಇಡೀ ಊರ್ದಾಗಲು ಒಟ್ಟುಗಾದ ಕೊಜೆಂಟಿಕ್ಸ್ ಬಂದಿನ ಒಂದು ಕಂಪನಿ ಉಂಟಾದ ಅಂಚನೆ ಮೀರದ ಅದೇ ಮೀನು ಫ್ಯಾಕ್ಟರಿ ಆಪರೇಟ್ తీసుకొని అనగా ఆ మీద ఫ్యాక్టరీನ ಉಂಟಾನ ತೆಗೆದ ಇಲ್ಲಿ ಗ್ರಾಮಸ್ಥರು ಬಂದ ಅಂಚಾದ ಎಂಕಲಿಗೆ ಒಳ್ಳೆ ರೀತಿಯ ಕಷ್ಟ ಸಾಧ್ಯತೆ ಇಜ್ಜೆ ಈ ಒಂದು ಅದೇನು ಮೈನ್ಸ್ ಉಂಟಾಣಿಕ್ಕೆ ಅಂಚಾದ ಎಂಗಳು ಜಾಗ ಪಂಪಿನ ನೇರವಾದ ಆಡಳಿತ ವರ್ಗ ಪಂಪಿನಿ ನಿಗಲು ಜಾಗ ಅಂತ ಬಿಡುವುದಿಲ್ಲ ಈ ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ಬಾಕ್ಸೈಡ್ ಗಣಿಗಾರಿಕೆ ನಿಗಲು ಜಾಗ ಪರ ಬಿಡುವುದಿಲ್ಲ ನಿಗದಿತ ಲಾಭ ಅಂದೇನೆ ಇನ್ನು ಕಮಿಷನರ್ ಬಂದ್ರೆ ಬಾರಿ ಶಕ್ತಿದ ಕಮಿಷನರ್ ಮಾತೆಲ್ಲ ಮಾಡೋದು ನಿರಜಾನಿಗಳು ಏನು ಉಂಟಾಗುದು ಜರದು ಅದು ಎಂಗಳು ನಿಖಲ ಈ ಆಡಳಿತದ ಧಿಕ್ಕಾರ ಬರೋದು ಈಗ ಅಕ್ರಮ ಗಣಿಗಾರಿಕೆ ಆಗಾತು ಬೇಗ ಉಂಟಾದ ಬಕ್ಕಂಜಿ ಇತ್ತ ಲೀಗಲ್ ಆದ ಬಂದಿಲ್ಲ ಅಂದಾಗ ಅದು ಬಂದಿಲ್ಲ
ಲೀಗಲ್ ಆದ ಬಂದಿಲ್ಲ ನಾವು ಇಲೀಗಲ್ ಆದ ಮಂತಲ್ಲ ಅಂದ್ರೆ ಇನ್ನು ಮೂರನೇ ಪ್ರತಿಭಟನೆ ಮಾಡ್ಕೊಂಡಾಗ ಬಂದ್ ಮಾಡ್ದಿರ ಅದೇ ಅಣ್ಣ ಮೂರನೇ ಬಂದ್ ಮಾಡ್ತಾ ಇರೋದ ಪ್ರತಿಭಟನೆ ಮಾಡಿದಾಗ ಸರಿ ಅದೇ ಇಲ್ಲಿ ನಾವು ಬೀಗ ಮಾಡ್ಬೋತೀರಿ ಗೇಟ್ ನಿಜವಾದ ಲೀಗಲ್ ಆದ ಮಾಡಿದಾಗ ಇಲ್ಲಿ ಗೇಟ್ ಬೀಗ ಬಂದ್ ಮಾಡ್ಬೋತೀರಿ ದಯವಾದ್ರು ಬೀಗ ಬಂದ್ಬೋದು ನಮ್ಮ ಶಾಸಕರು ಇಲ್ಲಿ ನಮ್ಮ ಶಾಸಕರು ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿ ಸಾವಿರಾರು ಕೋಟಿ ಅನುದಾನಕ್ಕಂತೂ ಈ ಏನು ನಮ್ಮ ಮುಳುಕಿಬೆ ಕ್ಷೇತ್ರ ಅಭಿವೃದ್ಧಿ ಅಂಚಿನ ಎಂಗೆಲ್ಲ ನೆಚ್ಚಿನ ಶಾಸಕರ ಮಾಡಬೇಕಿದ್ರೆ ಆಗಲ್ಲ ನೆತ್ತ ವಿರುದ್ಧ ತನಿಯಿದ್ದಾರೆ ಈ ಅಕ್ರಮ ಗಣಿಗಾರಿಕೆ ಬಗೆಹರಿಸಿದ ಮಲ್ಪರಿ ಮುರಲ್ಲಿ ನೀವು ಗ್ರಾಮಸ್ಥರು ಮಾತಿಲ್ಲ ಒಟ್ಟುಗಾದ ಆಯ್ತಾ ಅವೇನು ಪ್ರತಿಭಟನೆ ಮಾಡ್ಕೊಡೋಲಿಕ್ಕೆ ಹಂಗನ್ನ ಏನು ಸ್ವಲ್ಪ ತಾಗೊಂಡ ನನ್ನ ಮಗನಿಗೆ ಆಡದೆ ವರ್ಗದಲ್ಲಿ ಬಂದ್ಬಿಡಿ ಓದಿ ಕೆಲಸ ಇದು ಮಲ್ಲ ಗಣಿಗಾರ ಒಂಜಿ ಶಾಸಕರ ಗಮನ ಸನ್ನಕಂತ ಜನಗಳು ಇದು ಮಲ್ಲ ಪಂಚಾಯತ್ ಬಿಡಲಿ ನಮ್ಮ ಶಾಸಕರಲ್ಲಿ ಶಾಸಕರ ಗಮನ ಸನ್ನಕಂತ ಇಂಚೆ ಈ ರೀತಿಯ ದಬ್ಬಾಳಿಕೆ ರೀತಿ ಈ ಗಣಿಗಾರಿಕೆ ಬಂದೊಂದು ಅಂಚೆ ಮಾತಿಲ್ಲ ಹೆಂಗ ಹೊರಗೆ ಒಕ್ಕಲಾರಾದ ಈ ಗಣಿಗಾರಿಕೆಗೆ ಧಿಕ್ಕಾರ 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 ಈ ಪ್ರತಿಭಟನಾ ಸಭೆಗೆ ಬಂದಿರುವಂತಹ ಮಾನ್ಯ ಶಾಸಕರಾದ ಉಮಾನಾಥ್ ಕೋಟೆನವರೇ, ಆತ್ಮೀಯರಾದ ಈಶ್ವರ್ ಕಟೀಲ್ ಅವರೇ, ಹಿರಿಯರಾದಂಥ ಜನಾರ್ದನ ಗೌಡ್ರೆ, ಸುಮಾರು 10-12 ವರ್ಷಗಳ ಹಿಂದೆ ನಾವು ಇದೇ ರೀತಿ ಒಂದು ಹೋರಾಟ ನಡೆಸಿದ್ವಿ. ಉಷ್ಣ ವಿದ್ಯುತ್ ಸ್ಥಾವರದ ವಿರೋಧವಾಗಿ ಮಾಡಿದಂಥ ಹೋರಾಟ ಇದೇ ರೀತಿ ನಿಡ್ಡೋಡಿ ಸರ್ಕಲ್ನಲ್ಲಿ ನಡೆದಂಥ ಹೋರಾಟದ ಫಲವಾಗಿ ಇವತ್ತು ಉಷ್ಣ ವಿದ್ಯುತ್ ಸ್ಥಾವರವನ್ನು ನಿಲ್ಲಿಸಲಿಕ್ಕಾಯಿತು. ಇವತ್ತು ಇತ್ತೀಚೆಗೆ ಇಲ್ಲಿ ಟವರ್ಗಳನ್ನು ಹಾಕಿದ್ರು. ನಾವು ಯಾರು ಕೂಡ ವಿರೋಧ ಮಾತಾಡಲಿಲ್ಲ. ಟವರ್ಗಳನ್ನು ಅನೇಕ ಟವರ್ಗಳನ್ನು ಹಾಕಿಬಿಟ್ರು, ನಾವು ಮಾತಾಡಲಿಲ್ಲ ಯಾರು. ಆಮೇಲೆ ಕಳೆದ ಸಲ ಈಗ MLA ಅವರು ಹೇಳಿದರು, ನಾವು ಈ ಫಿಶ್ದು ಒಂದು ಏನೋ ಫ್ಯಾಕ್ಟ್ರಿ ಬರ್ತದೆ ಅಂತ, ಫುಡ್ ಪಾರ್ಕ್ ಬರ್ತದೆ ಅಂತ ಹೇಳಿದರು. ಅದು ಮೀನಿಗೆ ಸಂಬಂಧಪಟ್ಟದ್ದು ಅಂತ ಗೊತ್ತಾಯಿತು. ಮಾನ್ಯ ಸಚಿವರಾಗಿದ್ದಂಥ ಅಂಗಾರರವರು ಅವತ್ತು ಬಂದಿದ್ದರು. ನಾವೆಲ್ಲ ಅವರ ಒಟ್ಟುಗೂಡಿ ಏನು ಅಂತ ಅದರ ವಿಷಯ ತಿಳ್ಕೊಳ್ಳಿಕ್ಕೆ ಹೋದ, ಜಾಗ ಯಾವುದು ಅಂತ. ಅಲ್ಲಿಯ ಸ್ಥಳೀಯರು ಏನು ಹೇಳಿದ್ರು ಅಂದರೆ, ನಾವೆಲ್ಲ ಫ್ಯಾಕ್ಟ್ರಿ ಮಾಡಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಬಂದದ್ದು ಅಂತ ಹೇಳಿದ್ರು. ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಳೆದ ಸಲದ ಉಷ್ಣ ವಿದ್ಯುತ್ ಸ್ಥಾವರವನ್ನು ಮಾಡಲೇಬಾರ್ದು ಅಂತೇಳಿ MLA ಅವರ, ಆಗ ನಮಗೆ MLA ಇರಲಿಲ್ಲ, ನಮ್ಮ ಉಮಾನಾಥ ಕೋಟೆ ಇರ್ಬೋದು, ಅನೇಕ ನಳಿನ್ ಕುಮಾರ್ ಕಟೀಲ್ ರವರು ಇರ್ಬೋದು, ಅನೇಕ ಹಿರಿಯರ ಸಲಹೆ ಮತ್ತು ಆಗಿನ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಇರ್ಬೋದು, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಆದರೂ ಅದನ್ನು ಯಾವ ರೀತಿ ನಾವು ಅದನ್ನು ಬರಬಾರದು ಅಂತ ಹೋರಾಟ ಮಾಡಿದ್ವಿ. ಅದರ ಫಲವಾಗಿ ಅವತ್ತು ಬರಲಿಲ್ಲ. ಇವತ್ತು ನಮ್ಮ ಕಣ್ಣ ಎದುರುಗಡೆ ಕಾಣ್ತಾ ಇದೆ. ಒಂದು ವರ್ಷದ ಹಿಂದೆ ದಿವ್ಯೇಶ್ ಬಂದು ನಮ್ಮ ಹತ್ರ ಹೇಳಿದರು, ಇಲ್ಲಿ ಏನೋ ಒಂದು ನಡೀತಾ ಉಂಟು ಸರ್, ನಮ್ಮವರೇ ಯಾರೋ ಅವರಿಗೆ ಜಾಗ ಕೊಡ್ತಾ ಇದ್ದಾರೆ, ಅದನ್ನು ನಾವು ಏನಾದರೂ ಮಾಡಿ ನಿಲ್ಲಿಸಬೇಕು ಅಂತ. ನಾನು ಹೇಳಿದೆ, ನಮಗೆ ಅದರ ವಿಷಯ ಏನು ಗೊತ್ತಿಲ್ಲದೆ, ಅದರ ಡಾಕ್ಯುಮೆಂಟ್ ಯಾವುದೂ ಇಲ್ಲದೆ ನಾವೇನು ಮಾತಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮಗೆ ಡಾಕ್ಯುಮೆಂಟೇ ಸಿಗಲಿಲ್ಲ. ತುಂಬ ಹೋರಾಟ ಮಾಡಿ ಸುಂದರಣ್ಣ ಅವರ ಒಂದು ಟೀಮು ಇವತ್ತು ಆ ಡಾಕ್ಯುಮೆಂಟ್ ಎಲ್ಲ ಸಿಕ್ಕಿದೆ. ಅದರಲ್ಲಿ ಯಾವುದೋ ಕೈಗಾರಿಕೆಗೆ ಅನುಮತಿ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅದರ ಡಾಕ್ಯುಮೆಂಟ್ ನೋಡೋ ಪ್ರಕಾರ ಮತ್ತೆ ನಮಗೆ ಅದರ ಪೂರ್ತಿ ಇದು ಇಲ್ಲ, ಮಾಹಿತಿ ಇಲ್ಲ. ಈಗ ಒಟ್ಟಾಗಿ ಏನಂತ ಹೇಳಿದರೆ, ಈ ಭಾಗದಲ್ಲಿ ನಾವು ಯಾವುದೇ ರೀತಿಯ ವಿರೋಧವಾದಂಥ ನಮ್ಮ ಸಮಾಜಕ್ಕೆ, ನಮ್ಮ ಸಾರ್ವಜನಿಕರಿಗೆ, ನಮ್ಮ ಈ ಭೂಮಿಗೆ ವಿರೋಧವಾಗುವಂಥ ಯಾವ ಪ್ರಾಜೆಕ್ಟ್ಗಳು ಅಥವಾ ಯಾವುದೇ ರೀತಿಯ ಈ ಗಣಿಗಾರಿಕೆ ಅಥವಾ ಈ ರೀತಿ ಅವ್ಯವಹಿತವಾಗಿ ನಡೀತಾ ಇರೋದು ಈಶ್ವರನ್ನ ಹೇಳಿದರು, ಮುಡಿಪಿನಲ್ಲಿ ಯಾವ ರೀತಿ ನಿಲ್ಲಿಸಿದ್ದಾರೆ ಅಂತ. ಅಂದರೆ ನಾವು ಮನಸ್ಸು ಮಾಡಿದರೆ ಊರಿನವರು, ಗ್ರಾಮಸ್ಥರು ಎಲ್ಲರೂ ಒಕ್ಕೊರಲಾಗಿ ಇದರೆಲ್ಲ ಹಿಂದೆ ನಿಂತರೆ ಖಂಡಿತವಾಗಿ ನಾವು ಇದನ್ನು ನಿಲ್ಲಿಸ್ತೇವೆ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ನಾವೆಲ್ಲರೂ ಅಣಿಯಾಗ್ತೇವೆ. ಇದು ಸಾಂಕೇತಿಕ ಹೋರಾಟ ಇವತ್ತಿದ್ದು. ಯಾಕೆಂದರೆ ಮೊನ್ನೆ ಒಂದು ಚಿಕ್ಕ ಹೋರಾಟ ಮಾಡಿದಾಗ ಓಪನ್ ಇದು ನಾವು ಸ್ಟಾಪ್ ಮಾಡಿದ್ದೀವಿ ಸರ್. ಅವರು 2 ದಿವಸ ಸ್ಟಾಪ್ ಮಾಡಿದ್ರು. ಮತ್ತೆ ನಮಗೆ ಡಿಪಾರ್ಟ್ಮೆಂಟ್ನಿಂದಲೇ ಫೋನ್ ಬಂತು, ನೀವೇನಾದರೂ ಅದನ್ನು ಇನ್ನು ಅಡ್ಡ ಬಂದರೆ ನಿಮ್ಮ ಮೇಲೆ FIR ಮಾಡಬೇಕಾಗ್ತದೆ ಅಂತ. ಈ ರೀತಿಯ ಒಂದು ದಬ್ಬಾಳಿಕೆ ಇವತ್ತು ನಡೀತಾ ಇದೆ. ಇವತ್ತು ಅದರ ಹಿಂದೆ ಕಾಣದ ಕೈಗಳು ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಕೂಡ ಗೊತ್ತಿಲ್ಲ. ಅದರ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಉಗ್ರ ರೂಪಕ್ಕೆ ತಗೊಂಡೋಗಿ ಯಾವ ಕಾರಣಕ್ಕೆ ಕೂಡ ಇಲ್ಲಿ ಗಣಿಗಾರಿಕೆ ನಮ್ಮ ಈ ಭಾಗದಲ್ಲಿ ಮಾಡಲಿಕ್ಕೆ ಬಿಡೋದಿಲ್ಲ. ಅದೇ ರೀತಿ ಬೇರೆ ಯಾವುದೇ ರೀತಿ ನಾವು ಮೊನ್ನೆ ಸಂಸದರು ಮತ್ತು ಶಾಸಕರಲ್ಲಿ ಹೇಳಿದೆ, ಅಲ್ಲಿ ಬೇಕಾದಷ್ಟು ಜಾಗ, ಖಾಲಿ ಜಾಗ ಇದೆ. ಅದರಲ್ಲಿ ಯಾವುದಾದ್ರೂ ಒಂದು ಯೂನಿವರ್ಸಿಟಿನ, ಯಾವುದಾದ್ರೂ ಟ್ರೈನಿಂಗ್ ಸೆಂಟರ್ಗಳ ಅಥವಾ ಯಾವುದಾದ್ರೂ ಒಂದು ಸಂಸ್ಥೆ, ಅಂದರೆ ಈಗ ಮಿಲಿಟರಿ ಸ್ಕೂಲ್ಗಳು, ಅಕಾಡೆಮಿಗಳು ಬರಲಿಕ್ಕೆ ಇದ್ದಾವೆ, ಅನೇಕ ಬರಲಿಕ್ಕೆ ಉಂಟು. ಅದನ್ನಾದ್ರೂ ಯಾವುದಾದ್ರೂ ಒಂದು ಒಮ್ಮೆ ತಂದು ಬಿಡಿ. ಯಾಕೆಂತ ಹೇಳಿದರೆ ನಮಗೆ ಪ್ರತಿ ಸಲನೂ ಭಯ,
ಅಲ್ಲಿ ಯಾವುದೇ ಇನ್ನು ದೊಡ್ಡ ಕೈಗಾರಿಕೆ ಅಥವಾ ಇನ್ನೊಂದು ಯಾವುದೋ ಬಂದ್ ಮಾಡ್ತಾರೆ ನೋಡಿ. ಇವರು ನಮಗೆ ಗೊತ್ತಿಲ್ಲದ ಹಾಗೆ ಮಾಡಿದರು. ನಾವೆಲ್ಲ ಇತಿಹಾಸವನ್ನು ಒಂದು ನಿಮಿಷದಲ್ಲಿ ನೆನಪಿಸ್ಕೊಳ್ಬೇಕು. ಇತಿಹಾಸ ಮೊದಲು ಮೊಘಲರು ಬಂದರು, ಬೇರೆ ಬ್ರಿಟಿಷರು ಬಂದರು, ಬೇರೆ ನಿಜಾಮರು ಬಂದರು, ಎಲ್ಲರೂ ಬಂದು ನಮ್ಮ ದೇಶವನ್ನು ವ್ಯಾಪಾರಕ್ಕಾಗಿ ಬಂದು ಕಡೆಗೆ ಏನು ಮಾಡಿದ್ರು ಅಂತ ನಮಗೆಲ್ಲ ಗೊತ್ತಿದೆ. ಇದನ್ನು ನೆನಪಿಸ್ಕೊಳ್ಬೇಕು. ಅದರಿಂದ ಈ ದೇಶವನ್ನೇ ಬಿಡದವರು ಇನ್ನು ನಮ್ಮ ಈ ನಿಟ್ಟೋಡಿ ಗ್ರಾಮವನ್ನು ಅವರು ಖಂಡಿತ ನಿರ್ನಾಮ ಮಾಡಿ ಹೋಗೋದಂತ ಬಿಡೋದಿಲ್ಲ ಅಂತ ಒಂದು ನಮಗೆಲ್ಲರಿಗೂ ಮನವರಿಕೆ ಇರಬೇಕು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಎಲ್ಲರ ಉಪಸ್ಥಿತಿ ಮತ್ತು ಎಲ್ಲರೂ ಕೂಡ ನಮಗೆ ಆಶೀರ್ವಾದ ಮತ್ತು ಸಹಕಾರ ಕೊಡುವ ಮುಖಾಂತರ ಈ ಹೋರಾಟವನ್ನು ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ನಮಗೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್. ನಮಸ್ಕಾರ. ಈಗಾಗಲೇ ಈಶ್ವರ್ ಕಟೀಲ್ ಅವರು, ಭಾಸ್ಕರಣ್ಣನ್ ಅವರೆಲ್ಲ ಮಾತಾಡಿದ್ದಾರೆ. ನಮ್ಮ ಜನಾರ್ದನ ಗೌಡರು ಇದ್ದಾರೆ. ಈ ಭಾಗದೆಲ್ಲ ಸಾರ್ವಜನಿಕರು, ನಮ್ಮೆಲ್ಲರ ಪ್ರೀತಿಯ ಸಹೋದರ ಸಹೋದರಿಯರು, ಮಾಧ್ಯಮದ ಮಿತ್ರರೆಲ್ಲ ಇದ್ದೀರಿ. ಈಗಾಗಲೇ ಇಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಆಗ್ತಾ ಇದೆ ಅಂತ ಹೇಳಿಕೊಂಡು ಪ್ರತಿಭಟನೆ ನಡೀತಾ ಇದೆ. ಮೊನ್ನೆ ಒಂದು ಸಾಂಕೇತಿಕವಾಗಿ ಆಯ್ತು, ಇವತ್ತಾಯ್ತು. ಮೊನ್ನೆ ನಾನು ಇರಲಿಲ್ಲ, ಇವತ್ತು ಬಂದಿದ್ದೆ. ನಾನು ಬರಲಿಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ, ಇಲ್ಲಿ ಕೆಲವರು ಯಾರು ಹೇಳ್ತಾರಂತೆ ಉಮನಾಥ್ ಕೋಟೆಗೆ MLA ದುಡ್ಡು ಹೋಗಿದೆ ಅಂತ. ಅದಕ್ಕಾಗಿ ನಾನು ಬಂದದ್ದು. ಇಲ್ಲಂದ್ರೆ ನನಗೆ ಮೂಡ ಮೀಟಿಂಗ್ ಇತ್ತು. ಕೆಲವು ನಾಲಿಗೆಯಲ್ಲಿ ಎಲುಬಿಲ್ಲ ಅಲ್ಲ, ಕೆಲವರು ಮಾತಾಡ್ತಾರೆ ಉಮನಾಥ್ ಕೋಟೆಗೆ ದುಡ್ಡು ಕೊಟ್ಟಿದ್ದಾರೆ. ಯಾರವರು ನನಗೆ ದುಡ್ಡು ಕೊಟ್ಟಿದ್ರೆ ದಯವಿಟ್ಟು ಎದುರು ಬಂದು ಹೇಳಿ. ಯಾರಾದ್ರೂ ಕೊಟ್ಟಿದ್ರೆ ನನಗೆ ಗೊತ್ತಿದ್ರೆ ಹೇಳಿ. ಇಲ್ಲಿ ಭಾಸ್ಕರಣ್ಣ ಹೇಳಿದ್ರು ಮಿಲಿಟರಿ ಸ್ಕೂಲ್ ಅನ್ನು ಇಲ್ಲಿ ಅವರು ಬರ್ಲಿಕ್ಕೆ ಬಿಡುದಿಲ್ಲ, ಕಾಲೇಜನ್ನು ಬರ್ಲಿಕ್ಕೆ ಬಿಡುದಿಲ್ಲ. ಯಾಕಂತ ಹೇಳಿದ್ರೆ ಹೋದ ಸಲ ನಾವು 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ 2 ಕೋಟಿ ಬಿಡುಗಡೆ ಮಾಡಿಸಿ ನಾನೊಂದು ಫುಟ್ ಪಾರ್ಕ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಇಂಥದ್ದೆಲ್ಲ ಇಲ್ಲಿಗೆ ಬರ್ತದೆ ಎಂಬ ಸೂಚನೆ ನನಗಿತ್ತು. ಅದಕ್ಕಾಗಿ ಇಲ್ಲಿ ಯಾವುದೋ ಬರಬಾರ್ದು. ಒಂದು ಫುಟ್ ಪಾರ್ಕ್ ಮಾಡಿದ್ರೆ ಖಂಡಿತ ಅದಕ್ಕೆ ಬೇರೆ ಯಾವುದಾದ್ರು ಪರ್ಮಿಷನ್ ಕೊಟ್ಟಿಲ್ಲ. ಯಾಕಂದ್ರೆ ಫುಡ್ ಅದು ತಿನ್ನುವಂಥದ್ದು, ಅದಕ್ಕೆ ಪೊಲ್ಯೂಷನ್ ಆಗ್ತದೆ ಅಥವಾ ನಾಶ ಆಗ್ತದೆ ಅಂತ ಹೇಳಿಕೊಂಡು ಅದಕ್ಕೆ ಯಾವುದೂ ಮತ್ತೆ ಇಲ್ಲಿ ಆ ವ್ಯಾಪ್ತಿಯಲ್ಲಿ ಸಿಗ್ತಿರ್ಲಿಲ್ಲ. ನಾನು ತಂದಾಗ ಇದೇ ಜನ ನಮ್ಮನ್ನು ವಿರೋಧ ಮಾಡಿದ್ರು, ಮಂತ್ರಿಗಳು ಮತ್ತು ನಾನು ಬರುವಾಗ 2 ಕೋಟಿ ರಿಲೀಸ್ ಆಗಿತ್ತು. ಇದೇ ಜನ ಯಾರು ನಮಗೆ ವಿರೋಧ ಮಾಡಿದ್ರು ಅದೇ ಜನ ಈಗ ಮೈಸೂರಿನವರಿಗೆ ಮಾಡಿದ್ದಾರೆ. ಇದೇ ಜನ ನಾನು ಹೇಳ್ಬೇಕು, ಇವತ್ತು ಭಾಸ್ಕರನ್ನ ಹೇಳ್ಬೇಕಾಗಿದೆ. ನಮ್ಮ ನಿಷ್ಠುರಾಗಿ ಮಾತಾಡುವ ಅದೇ ಜನ ಅವರಿಗೆ ಮಾಡಿದ್ದಾರೆ ಮೈಸೂರಿಗೆ. ಅವರಿಗೆ ಗೊತ್ತಿಲ್ವಾ ತೊಂದರೆ ಆಗ್ತದೆ ನಮ್ಗೆ ಅಂತ. ಆದ್ದರಿಂದ ಇಲ್ಲಿ ಯಾವುದು ಬರ್ಲಿಕ್ಕೆ ಇಲ್ಲಿ ಅವರು ಬಿಡುವುದಿಲ್ಲ. ಕೆಲವರು 3, 4, 5 ಎಕರೆ ಎನ್ಕ್ರೋಚ್ ಮಾಡಿದ್ದಾರೆ. ತೊಂದರೆ ಇಲ್ಲ, ಮಾಡಲಿ ಅವರು. ನಾನು ಅವತ್ತು ನಾವು ಸರ್ವೆ ಮಾಡುವಾಗಲೂ ಹೇಳಿದ್ದೇನೆ, ನಮಗೆ ಫುಡ್ ಪಾರ್ಕಿಗೆ ಯಾರದ್ದು ಕೆಲವರು ಸ್ವಲ್ಪ ಕೃಷಿ ಎಲ್ಲ ಮಾಡಿದ್ರೆ ದಯವಿಟ್ಟು ಅವರಿಗೆ ಬಿಡಿ, ನಾವು ಅದನ್ನು ಮುಟ್ಟುವುದು ಬೇಡ. ಖಾಲಿ ಜಾಗದಲ್ಲಿ ಮಾಡುವಂತ ಖಾಲಿ ಜಾಗ ನೋಡ್ಲಿಕ್ಕೆ ನಾನು ಮಂತ್ರಿಗಳು ಇಲ್ಲಿ ಬಂದಾಗ 10 ಕೋಟಿ ಸ್ಯಾಂಕ್ಷನ್ ಮಾಡಿಸಿ 2 ಕೋಟಿ ರಿಲೀಸ್ ಮಾಡಿಸಿದ್ದೆ. ಇದೇ ಜನ ಬಿಡ್ಲಿಲ್ಲ. ಇಲ್ಲಿ ಮಾಡಬಾರ್ದು ಅಂತ. ಇನ್ನು ಕಾಲೇಜ್ ಮಾಡ್ಲಿಕ್ಕೆ ಬಿಡ್ತಾರೆ, ಆ ಥರ ಯಾವ್ದಾದ್ರು ಮಾಡ್ಲಿಕ್ಕೆ ಬಿಡ್ತಾರೆ ಇವರು? ಬಿಡುವುದಿಲ್ಲ. ಯಾಕೆಂತ ಹೇಳಿದ್ರೆ ಇವರು ಬಿಡದಿದ್ದರಿಂದ ಈಗ ಇದಾದದ್ದು. ಈ ಪೊಲ್ಯೂಷನ್ ಆಗ್ಲಿಕ್ಕೆ ಕಾರಣ ಇದೆ. ನೀವೇ ಕಾರಣ, ಈ ಭಾಗದ ಜನರು. ನಾನು ನೇರವಾಗಿ ಹೇಳುದು, ಪುನಃ ನೀವು ಹೇಳ್ತೀರಿ ಉಮನಾಥ್ ಕೋಟೆಗೆ MLA ದುಡ್ಡು ಕೊಟ್ಟಿದ್ದಾರೆ. ಯಾರು ದುಡ್ಡು ಕೊಟ್ಟದ್ದು? ದುಡ್ಡು ಕೊಟ್ಟು ಕೆಲಸ ಮಾಡುವ MLA ನಾನು. ಹಾಗಾಗಿ ಇವತ್ತು ಊರಿನವರು ಒಗ್ಗಟ್ಟಲ್ಲಿದ್ರೆ ನಾವು ನಿಮ್ಮ ಜೊತೆ ಇರ್ಲಿಕ್ಕೆ ಆಗ್ತದೆ. ನೀವು ಕೆಲವರು ಮಾರುವುದು, ಕೆಲವರು ದುಡ್ಡು ಕೊಡುವುದು, ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ರೋಡ್ ರಸ್ತೆ ಕೊಡುವುದು ಅದನ್ನ ನಾವೇ ಒಗ್ಗಟ್ಟಾಗಿ ಮಾಡುದು. ಎಲ್ಲರೂ ಒಗ್ಗಟ್ಟಾಗಿ ನಿಂತ್ರೆ ಇಲ್ಲಿ ಯಾರು ಬರ್ಲಿಕ್ಕೆ ಆಗಲ್ಲ. ಲೀಗಲ್ ಆಗಿ ಮಾಡಲಿ, ಇಲ್ಲೀಗಲ್ ಆಗಿ ಮಾಡ್ಲಿಕ್ಕೆ ನಾವು ಬಿಡುವುದಿಲ್ಲ. ಯಾವುದಿದ್ರು ಲೀಗಲ್ ಆಗಿ ಹೋಗಿ ಮಾಡ್ಲಿಕ್ಕೆ ಇದ್ರೆ ಸರ್ಕಾರ ಸಂಪೂರ್ಣ ಪಂಚಾಯತಿನ ಪರ್ಮಿಷನ್ ಬೇಕು. ಪಂಚಾಯತಿನ ಮುಖ ನೋಡ್ಲಿಲ್ಲ ಅವರು. ನೋಡಿದಾರ ನಮ್ಮ ಪಂಚಾಯತಿಗೆ ಬಂದಿದ್ದಾರ? ಪಂಚಾಯತಿನ ಪರ್ಮಿಷನ್ ಇಲ್ಲದೆ ಯಾವುದು ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಇವತ್ತೆಲ್ಲ ಡಾಕ್ಯುಮೆಂಟ್ ಅನ್ನ ತೆಗೆದಿದ್ದಾರೆ ಸಂಬಂಧಪಟ್ಟವರು. ಡಾಕ್ಯುಮೆಂಟ್ ಅಲ್ಲಿ ಅದು ಲೀಗಲ್ ಅಲ್ಲ, ಇಲ್ಲೀಗಲ್ ಏನೋ ಮಾಡಿಕೊಂಡಿದ್ದಾರೆ, ಅದೆಲ್ಲ ಡೂಪ್ಲಿಕೇಟ್ ಅಂತ, ಒರಿಜಿನಲ್ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ನಾನು ಹೇಳುವಂತದ್ದು ಇಷ್ಟೇ. ನನಗೆ ಬಹಳ ಬೇಸರ ಆಯ್ತು. ನನಗೆ ನಿನ್ನೆ ಒಂದು ನ್ಯೂಸ್ ಬಂತು, ನೀವು ದುಡಿದುಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಕೆಲವರು ಅಂತ. ನಾನು ಅದನ್ನು ನೇರವಾಗಿ ನಿಮ್ಮ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೇನೆ. ಈಗ ನಾನು ಹೇಳಿದ್ದು ಅವರಿಗೆ ಗೊತ್ತಾಗ್ತಲ್ಲ, ದುಡ್ಡು ಕೊಟ್ಟವರಿದ್ರೆ ಒಂದು ಕೋಟೆಯೊಂದಿಗೆ ಕೊಟ್ಟಿದ್ದೇವೆ ಅಂತ ಹೇಳ್ಬೋದಲ್ಲ. ಕಳೆದ ಸಲ ನಾನು ಅವರ ಹತ್ರ ಮಾತಾಡಿದ್ದು ಅಂತ ಹೇಳಿದ್ರೆ, ನೋಡಿ ಮಾರೆ ಲೀಗಲ್ ಆಗಿ ಕರೆಸಿ ಮಾತಾಡಿದ್ದೇನೆ. ಲೀಗಲ್ ಆಗಿ ಸರಿಯಾಗಿ ಕೊಂಡಿದ್ದರೆ ಮಾತ್ರ ಮಾಡಿ ಊರಿನ ಒಂದು ಅಬ್ಜೆಕ್ಷನ್ ಅಂತ ಅವ್ರಿಗೆ ಹೇಳಿದ್ದೇನೆ. ಇಲ್ಲ ಸರ್ ನಮ್ದೆಲ್ಲ ಲೀಗಲ್ ಅಂತ ಹೇಳಿದ್ರು. ಬಳಿಕ ನಾನೊಂದು ಫೋನ್ ಮಾಡಿದ್ದು, ನಮ್ಮ ಕಂಬಳಕ್ಕೆ ಏನಾದ್ರು ಸ್ವಲ್ಪ ಡೊನೇಷನ್ ಕೊಟ್ಟಿದ್ದೆ, ಅದಕ್ಕೆ ರಸೀದಿ ಕೊಟ್ಟಿದ್ದೇವೆ. ಕಂಬಳಕ್ಕೆ ಎಷ್ಟು ಡೊನೇಷನ್ ಕೊಟ್ಟಿದ್ದಾರೆ ಅದಕ್ಕೆ ರಸೀದಿ ಕೊಟ್ಟಿದ್ದೇವೆ. ಈಗ ನಮ್ಮ ಹತ್ರ ಪ್ರೂಫ್ ಸೌಂಡ್ಸ್ ಬಿಟ್ರೆ ಯಾರ ಕೈಯಿಂದಲೂ ಅವರು ಬಿಡಿ. ನಮ್ಮ ಅಲ್ಲಿ KPTC ಒಂದು 400 ಕೋಟಿ ರೂಪಾಯಿದ ಕೆಲಸ ಆಗ್ತದೆ ಕರ್ನಾಟಕದಲ್ಲಿ. ನಮ್ಮನ್ನು ಕ್ಯಾರೆ ಮಾಡಲ್ಲ ಅವರು. ನಾವು ಅಲ್ಲಿಂದ ಬಂದದ್ದು, ಸೆಂಟ್ರಲ್ ಅಲ್ಲಿ ಮಾತಾಡಿದ್ದೇವೆ, ಸ್ಟೇಟ್ ಅಲ್ಲಿ ಮಾತಾಡ್ತೇವೆ ಹೇಳ್ತಾರೆ. ದುಡ್ಡು ತೆಕ್ಕೊಂಡು ರಾಜಕೀಯ ಮಾಡುವಂತ ಒಂದು ವ್ಯಕ್ತಿ ನಾನಲ್ಲ, ನೆನಪಿಡಿ. ದುಡ್ಡು ತೆಕ್ಕೊಂಡು ರಾಜಕೀಯ ಮಾಡುವಂತ ವ್ಯಕ್ತಿ ಅಲ್ಲ. ಹಾಗಾಗಿ ನೀವು ಎದುರಿಲ್ಲದ ನಾಲಿಗೆಯಲ್ಲಿ ದಯವಿಟ್ಟು ನೀವು ಮಾತಾಡುವಂತ ಜಾಗ್ರತೆ ಮಾಡಿ. ನಿಮ್ಮ ಜೊತೆ ನಾವು ಇದ್ದೇವೆ. ಅದು ಎಲ್ಲದನ್ನು ನೀವು ಫುಡ್ ಪಾರ್ಕ್ ಬಂದ್ರೆ ಏನಾಗ್ತಿತ್ತು? ಇವತ್ತು ಇಲ್ಲಿ ಯಾರು ಮಾಡ್ಲಿಕ್ಕಿಲ್ಲ. ಫುಡ್ ಪಾರ್ಕ್ ಒಂದು ಇದ್ರೆ ಅದಕ್ಕೆ ಪೊಲ್ಯೂಷನ್ ಆಗ್ತದೆ, ಇಷ್ಟು ಕಿಲೋಮೀಟರ್ ಕೊಡಬಾರ್ದು ಅಂತಾನೆ ನಿಮಗೆ ಪ್ರತಿ ಇಲಾಖೆಯಿಂದ ಕೊಡ್ತಾರೆ. ಈಗ ಆದದ್ದು ತೊಂದರೆ ನಮ್ಮಿಂದಲೇ.
ಇವತ್ತಿದು ಇನ್ನು ಲೋಡ್ 40 ಟನ್ 50 ಟನ್ ಲಾರಿ ಹಿಂದೆ ಹೋಗ್ತದೆ, ಧೂಳು ಬರ್ತದೆ, ಅಲ್ಲಿಂದ ಧೂಳು ಬರ್ತದೆ, ಎಲ್ಲ ಬರ್ತದೆ. ಜಾಗ ಕೊಟ್ಟದ್ದು ಯಾರು? ನೀವೇ. ಬೇರೆಯವರು ಒಂದು ಜಾಗ ಮಾಡಿದ್ದಲ್ಲ, ಇಲ್ಲಿ ನೀವೇ ಜಾಗ ಕೊಟ್ಟಿದ್ದೀರಿ. ಆದ್ದರಿಂದ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಖಂಡಿತವಾಗಿಯೂ ನಿಮ್ಮ ಜೊತೆ ನಾನಿರ್ತೇನೆ. ನನಗೆ ಹೊರಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ, ನೇರವಾಗಿ ನಿಮ್ಮ ಜೊತೆ ನಾನಿರ್ತೇನೆ. ಖಂಡಿತವಾಗಿ ನಿಮ್ಮ ಹೋರಾಟದಲ್ಲಿ ನಾವಿರ್ತೇವೆ. ಯಾವುದೇ ಕಾರಣಕ್ಕೆ ಇಲ್ಲೀಗಲ್ ಆಗಿ ಪಂಚಾಯತಿಗೆ ಪರ್ಮಿಷನ್ ಇಲ್ಲದೆ, ಪಂಚಾಯತ್ ಲೈಸೆನ್ಸ್ ಇಲ್ಲದೆ, ಪೊಲ್ಯೂಷನ್ ಬೋರ್ಡ್ ಕರೆಕ್ಟ್ ಆಗಿಲ್ಲದೆ, ಮತ್ತೆ ಗಣಿ ಇಲಾಖೆದು ಸರಿಯಾದ ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲದೆ ಇದ್ರೂ ಬಹುಶಃ ನಮ್ಮ ಗ್ರಾಮಸ್ಥರಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಇಡೀ ಗ್ರಾಮಸ್ಥರನ್ನು ನೀವು ಅವರ ಒಪ್ಪಿಗೆಯನ್ನು ಪಡೆದು ಪರ್ಮಿಷನ್ ಅನ್ನು ಇಡೀ ಗ್ರಾಮಸ್ಥರಲ್ಲಿ ಯಾರೆಲ್ಲ ಇದ್ದಾರೆ ನಿಟ್ಟೋಡಿ ಗ್ರಾಮದ ಈ ಭಾಗದ ಜನ ಅವರ ಒಪ್ಪಿಗೆಯನ್ನು ಪಡೆದು ಪಂಚಾಯತೆ ಕೊಡ್ಲಿ ಅಥವಾ ಇಲಾಖೆ ಕೊಡ್ಲಿ ಇಲ್ಲಿಯೇ ಬಂದು ಸಾರ್ವಜನಿಕರ ಒಪ್ಪಿಗೆಯನ್ನು ತಗೊಳ್ಬೇಕು ಮಾಡಬಹುದಾ ಅಂತ ಅವರೊಂದು ವೇಳೆ ಅಬ್ಜೆಕ್ಷನ್ ಕೊಟ್ಟರೆ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಬಿಡುವುದಿಲ್ಲ. ನಿಮ್ಮ ಜೊತೆ ಊರಿನವರ ಜೊತೆ ನಾನಿದ್ದೇನೆ, ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಬಿಡುವುದಿಲ್ಲ. ನೀವೆಲ್ಲ ನಿಮಗೆ ಇನ್ಫ್ಲುಯೆನ್ಸ್ ಇದೆ ಅಂತ ಹೇಳಿಕೊಂಡು ನೀವು ಸುಮ್ಮನೆ ಮಾಡಿದ್ದೀರಿ ಅಂತ, ಅದು ನಿಜವಾಗಿ ನೋಡುವಾಗ ಒರಿಜಿನಲ್ ಅಲ್ಲ ಅಂತ ಹೇಳ್ತಾರೆ. ಎಲ್ಲ ಏನ ಕೈಗಾರಿಕೆ ಮಾಡ್ತಾ ಇದ್ದೇವೆ ಅಂತ ಪರ್ಮಿಷನ್ ತಗೊಂಡಿದ್ದಾರೆ ಅಂತ. ಇಲ್ಲಿ ಇಂಡಸ್ಟ್ರಿ ಆಗ್ತಾ ಇಲ್ಲ. ಇಲ್ಲಿ ಎಲ್ಲ ಕೆಂಪು ಕಲ್ಲಿನ ಹುಡಿಯನ್ನ ಸಿಮೆಂಟ್ಗೆ ಮಿಕ್ಸ್ ಮಾಡ್ಲಿಕ್ಕೆ ಕೊಂಡೋಗಿ ಮಾರ್ತಾ ಇದ್ದಾರೆ. ಹಾಗಾಗಿ ಇದರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡಬೇಕು ನಿಮಗೆ. ಅದಕ್ಕೆ ನಾನು ನಿಮ್ಮ ಮುಂದೆ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ನಮಗೆ ಅವರದ್ದು ಯಾವುದೇ ಮುಲಾದಿ ಇಲ್ಲ, ಯಾವುದೇ ದಾಕ್ಷಿಣ್ಯ ಇಲ್ಲ, ಯಾವುದೇ ದಯ ಇಲ್ಲ. ನಾವು ನಮ್ಮ ಊರಿನವರ ಜೊತೆ, ಅಂದ್ರೆ ಊರಿನವರು ಸರಿಯಾಗಿರ್ಬೇಕು. ಬಡಗುಂಜಿಯಲ್ಲಿ ಇದೇ ರೀತಿಯಲ್ಲಿ ನಾವೆಲ್ಲ ಕೊಡೋದಿಲ್ಲ ಅಂತ ಹೇಳಿದ್ರೆ ನನ್ನನ್ನು ಕರೆದ್ರು ಸಭೆ ಮಾಡಿದ್ರೆ ನಾನು ನಿಮ್ಮೊಟ್ಟಿಗೆ ನಿಲ್ತೇವೆ ಅಂತ ಹೇಳಿದ್ರು. ಒಂದು ವಾರ ಬಿಟ್ಟು ನನ್ನನ್ನೇ ಕರೆದರೆ ನಾವು ಕೊಡ್ತೇವೆ, ನಾವು ಜಾಗ ಬಿಟ್ಟು ಕೊಡ್ತೇವೆ, ನೀವೇ ಸರ್ವೆ ಮಾಡಬಾರ್ದು ಅಂತ ನನಗೆ ವಿಚಾರ ಮಾಡ್ತಾರೆ ಕೆಲವರು ದೊಡ್ಡ ದೊಡ್ಡ ಕುಳಗಳು. ಇಲ್ಲಿ ಸಹ ಹಾಕಿ ಹಾಕ್ಬಾರ್ದು, 100ಕ್ಕೆ 100 ಜನರು ಒಟ್ಟಿಗೆ ಇರಬೇಕು. ನಾವು ಹಾಕ್ಬಾರ್ದು, ನಾವು ಕೊಡುವುದಿಲ್ಲ, ನಾವು ಬಿಡುವುದಿಲ್ಲ. ಇಲ್ಲೊಬ್ಬ ದುಡ್ಡು ಕೊಟ್ಟ ಕೂಡಲೇ ರಸ್ತೆಗೆ ಜಾಗ ಕೊಡುವುದು, ದುಡ್ಡು ಕೊಟ್ಟ ಕೂಡಲೇ ದುಡ್ಡಿನ ಆಸೆಗಾಗಿ ಸ್ವಲ್ಪ ಜಾಗ ಬಿಟ್ಟು ಕೊಡುದು, ಇದೆಲ್ಲ ಆಗ್ಬಾರ್ದು. ನಿಮಗೆ ಆಗ್ಬಾರ್ದು ಅಂತ ಹೇಳಿದ್ರೆ 100ಕ್ಕೆ 100 ಜನ ಇಲ್ಲಿ ನೀವು ಒಂದೇ ಘೋಷಣೆ ಆಗ್ಬೇಕು, ಆಗ್ಬಾರ್ದು. ನಿಮ್ಮ ಜೊತೆ ನಾವಿದ್ದೇವೆ. ಇಲ್ಲ ಕೆಲವರು ಆಗ್ಬೋದು, ತೊಂದರೆ ಇಲ್ಲ ಅಂತ ಜಾರಿದ್ರೆ ಖಂಡಿತವಾಗಿ ಆಗುದಿಲ್ಲ. ಎಲ್ಲರೂ ಒಗ್ಗಟ್ಟಾಗಿರಿ. ನಿಮ್ಮ ಜೊತೆ ನಿಮ್ಮ ಶಾಸಕರು, ನಮ್ಮ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆ ಯಾವತ್ತಿದೆ, ನಾನಿದ್ದೇನೆ. ಎಲ್ಲರೂ ಪಂಚಾಯತ್ ನಿಮ್ಮ ಜೊತೆ ಇದೆ, ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ. ಖಂಡಿತವಾಗಿ ಇಲ್ಲಿಗಲ್ ಆಗಿ ಇದನ್ನು ಬಿಡಲಿಕ್ಕೆ ನಾವು ಬಿಡುವುದಿಲ್ಲ. ಹಾಗಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಇದು ಸಂಬಂಧಪಟ್ಟವರಿಗೆ ತಿಳಿಬೇಕು. ಎಲ್ಲರ ಪರವಾಗಿ ಅದನ್ನು ಸಲ್ಲಿಸ್ತೇವೆ. ಇನ್ನು ಮುಂದಕ್ಕೆ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶಾಲಿನಿ ಅವರೊಂದು ಮಾತನಾಡಬೇಕು ಅಂತ ಕೇಳ್ಕೊಳ್ತೇವೆ. ನಮ್ಮ ಈ ಒಂದು ತೆಂಕಮಿಂಜಾರು ಗ್ರಾಮದ ಜಾಗದಲ್ಲಿ ಒಂದು ಗಣಿಗಾರಿಕೆ ಮಾಡುತ್ತಿದ್ದಾರೆ ಅಂತ ನಮಗೆ ತುಂಬಾ ಲೇಟ್ ಆಗಿ ಗೊತ್ತಾಯಿತು. ಅಂದ್ರೆ ನಮಗೆ ಎಲ್ಲಿ ಎಂತ ಆಗ್ತದೆ ಅಂತ ವಿಷಯನೇ ಗೊತ್ತಿರಲಿಲ್ಲ. ಲಾಸ್ಟ್ ಟೈಮ್ ಒಂದು ರೋಡ್ ಮಾಡಿದ್ರು ನಮ್ಮ ಒಬ್ಬ ಸದಸ್ಯರ ಪ್ರೈವೇಟ್ ಜಾಗದಲ್ಲಿ. ಬೆಳಿಗ್ಗೆಯಿಂದ ಸಂಜೆವರೆಗೆ ರೋಡ್ ಮಾಡ್ತಿದ್ರಂತೆ. ಅಲ್ಲಿ ಹೋಗಿ ಹೇಳಿದ್ರು, ಅವರು ನಿಲ್ಲಿಸ್ತಿಲ್ಲ. ಮತ್ತೆ ಸಂಜೆ ನಾವು ಒಂದು ಮೆಂಬರ್ ನಾನು ಹೋಗುವಾಗ ಅವರು JCB ಇಟ್ಕೊಂಡು ಓಡಿ ಆಗಿದ್ರು. ಮತ್ತೆ ನಾವು ಅವರಿಗೆ ಸದಸ್ಯರಿಗೆ ಹೇಳಿದೆವು, ನೀವು ಅದನ್ನು ಬಂದ್ ಮಾಡಿ ಅಂತ ಹೇಳಿ. ಮತ್ತೆ ಅವರೊಂದು ಹೊಂಡ ತೆಗೆದು, ಅಂದ್ರೆ ರೋಡ್ ಅಂದ್ರೆ ತುಂಬಾ ಹೈವೇ ರೋಡ್ ಟೈಪ್ ಮಾಡಿದ್ದಾರೆ. ಈಗ ಉಂಟು ಅದು ರೋಡ್, ಮತ್ತೆ ಅದನ್ನೀಗ ಬಂದ್ ಮಾಡಿದ್ದಾರೆ. ನಮ್ಗೆ ಯಾವ ವಿಷಯಕ್ಕಂತ ಗೊತ್ತಿರ್ಲಿಲ್ಲ ಆ ಟೈಮಲ್ಲಿ. ನಾವು ಅಂದ್ರೆ ನಮ್ಗೆ ಅದು ಇನ್ಫಾರ್ಮ್ ಇರಲಿಲ್ಲ. ಹಾಗೆ ನಮ್ಮ ಶಾಸಕರು ಹೇಳಿದಾಗೆ ನಮ್ಮ ಊರಿನವರು ನಾವೇ ಒಂದು 3 ಗ್ರಾಮದವರು ಸಪೋರ್ಟ್ ಇದ್ರೆ ಯಾರಿಗೂ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೊರಗಿನವರು ಬಂದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಸಪೋರ್ಟ್ ಇದ್ರೆ ಮಾತ್ರ. ನಾವು ಮತ್ತೆ ಇಲಾಖೆ ಅವರು ಇವರಿಗೆ ಹೇಳಿ ಏನು ಪ್ರಯೋಜನ ಇಲ್ಲ. ನಾವು ಅಲ್ಲಿ ನೇರವಾಗಿ ಅವರ ಹತ್ಯೆ ಮಾಡುವ ಒಂದು ಹೊರಗಿಂದ ಬಂದು ಎಂತೆಲ್ಲ ಮಾಡ್ತಾರೆ. ಹೊರಗಿನವರು ನಿಜವಾಗಿ ನಮ್ಮ ಊರಿನವರಲ್ಲ. ಅದು ಕೂಡ ಅವರು ಬಂದು ಒಂದು ಗಣಿಗಾರಿಕೆ ಮಾಡ್ತಿದ್ದಾರೆ ಅಂದ್ರೆ ನಾವು ಊರಿನಲ್ಲಿ ಇತ್ತು ಇಲ್ಲದ ಹಾಗೆ ಆಗಿದೆ. ಅದನ್ನು ನಾವು ಅಂದ್ರೆ ಗಣಿಗಾರಿಕೆ ಒಂದು ಒಳ್ಳೆ ವಿಷಯ ಆದ್ರೆ ಪರವಾಗಿಲ್ಲ. ಇದು ನಮ್ಮ 3 ಗ್ರಾಮಕ್ಕೂ ತುಂಬಾ ಅಪಾಯಕಾರಿ. ಅಂದ್ರೆ ಈಗ ಏನು ಅಪಾಯಕಾರಿ ಇಲ್ಲ, ಅಂದ್ರೆ ನೆಕ್ಸ್ಟ್ ಇದು ತುಂಬಾ ನಮ್ಮ ಗ್ರಾಮ 3 ಗ್ರಾಮ ಎಲ್ಲ ನೀರಲ್ಲಿ ಕೊಚ್ಚಿ ಹೋಗುವ ಟೈಮ್ ಬರ್ಬೋದು. ಅದಕ್ಕೋಸ್ಕರ ನಾವು ಮುಂಜಾಗ್ರತೆಯಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ. ಅದರಿಂದ ನಮ್ಮ ಈ ತೆಂಕಮಿಂಜಾರು ಗ್ರಾಮದ ಗ್ರಾಮಸ್ಥರ ಪರವಾಗಿ ನಾನು ಎಲ್ಲರ ಎದುರಲ್ಲಿ ಹೇಳ್ತಿದ್ದೇನೆ. ಗ್ರಾಮಸ್ಥರ ಪರವಾಗಿ ನಾವೆಲ್ಲರೂ ಈ ಗ್ರಾಮದವರು ಎಲ್ಲರೂ ನಾವು ಒಟ್ಟಾಗಿ ಸಪೋರ್ಟ್ ಅಲ್ಲಿ ಈ ಕೆಲಸ ಮಾಡುವ, ಈ ಗಣಿಗಾರಿಕೆಯನ್ನು ಮಾಡದ ಹಾಗೆ ನಾವು ಸಪೋರ್ಟ್ ಕೊಡುವ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ನಮ್ಮ ಭೂಮಿಯ ಮೇಲೆ ಆಗುತ್ತಿರುವಂತಹ ಆಕ್ರಮಣವನ್ನು ಎದುರಿಸುವುದಕ್ಕಾಗಿ ಇವತ್ತು ನಾವೆಲ್ಲ ಒಂದಾಗಿದ್ದೇವೆ. ಇಂತಹ ಸಂದರ್ಭದಲ್ಲಿ ನಮಗೆ ನಿರ್ದೇಶನವನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈಜೋಡಿಸುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯರು ಆಗಿರುವಂತಹ ಸಹೋದರ ಶಾಸಕರಾಗಿರುವಂತಹ
ನಮ್ಮ ಉಮನಾಥ್ ಕೋಟೆಯವರೇ, ನನ್ನ ಆತ್ಮೀಯ ಸಹೋದರ ಈಶ್ವರ ಕಟೀಲ್ರವರೇ, ಭಾಸ್ಕರ ದೇವಸ್ಥರವರೇ, ಉಭಯ ಗ್ರಾಮ ಪಂಚಾಯತಿನ ಅಧ್ಯಕ್ಷರುಗಳೇ, ಸದಸ್ಯರುಗಳೇ, ಮಾಧ್ಯಮದ ಮಿತ್ರರೇ ಮತ್ತು ಇಲ್ಲಿ ಸೇರಿರುವಂಥ ನಮ್ಮ ಎಲ್ಲ ನಾಗರಿಕ ಬಂಧುಗಳೇ, ಬಹುಶಃ ಒಂದು ಬಹಳ ದೊಡ್ಡ ದುರಂತಕ್ಕೆ ನಾವು ಇವತ್ತು ಸಾಕ್ಷಿ ಆಗ್ತಾ ಇದ್ದೇವೆ. ಒಂದು ಹಳ್ಳಿಗಳನ್ನು ಉಳಿಸಬೇಕು ಎನ್ನುವ ಒಂದು ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನ ಇವತ್ತು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಬಹುಶಃ ಅದನ್ನು ನುಚ್ಚಿ ನೂರಾಗಿಸಿರುವಂತ ಒಂದು ತಂತ್ರವನ್ನ ಮಾಡ್ತಾ ಇದ್ದೇವೆ. ಇವತ್ತಿಲ್ಲಿ ನಡೆಯುತ್ತಿರುವಂತದ್ದು ಖಂಡಿತ ಒಂದು ತಂತ್ರಗಾರಿಕೆಯ ಇನ್ನೊಂದು ಅಂಶವಾಗಿದೆ. ಇವತ್ತು ಭೂಮಿಯನ್ನ ಉಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ಕೊಳಸಾರು ಪ್ರದೇಶ ಉಳಿಬೇಕು, ಬಹಳ ಹರಿದ್ವರ್ಣದಿಂದ ಇದೆ, ಬಹಳ ಸುಂದರವಾಗಿದೆ ಎನ್ನುವ ಕಾರಣಕ್ಕಾಗಿ, ಮತ್ತು ಕೃಷಿ ಭೂಮಿ ಇದೆ, ರೈತಾಪಿ ಜನರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ತಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಂಡ ಜನ ಇದ್ದಾರೆ ಎನ್ನುವ ನಿಟ್ಟಿನಲ್ಲಿ ಒಂದು ಬಹಳ ದೊಡ್ಡ ಹೋರಾಟವನ್ನ ಉಷ್ಣ ವಿದ್ಯುತ್ ಸ್ಥಾವರದ ನಿಟ್ಟಿನಲ್ಲಿ ಮಾಡಿ ಅದರಲ್ಲಿ ಯಶಸ್ವಿಯಾಗಿರುವಂತಹ ಜಿಲ್ಲೆಗೆ ಮಾದರಿಯಾಗಬಲ್ಲಂತಹ ಒಂದು ಪ್ರದೇಶ ಇದು ಕೊಳಸಾರು ಪ್ರದೇಶ. ಜನರು ಮುಗ್ಧರಿರ್ಬೋದು, ಆದರೆ ಸಾಮಾಜಿಕವಾಗಿ ಮತ್ತು ಅವರ ಮನಸ್ಥೈರ್ಯದಲ್ಲಿ ಯಾವುದೇ ಕೆಡುಕುಗಳನ್ನು ಭಾವಿಸುವ ಜನ ಅವರಲ್ಲ. ಅವರು ಒಟ್ಟಾರೆ ಏನು ಮಾಡಬಹುದು ಎನ್ನುವುದನ್ನ ಬಹುಶಃ ಉಷ್ಣ ವಿದ್ಯುತ್ ಸ್ಥಾವರವನ್ನ ಹಿಮ್ಮೆಟ್ಟಿಸುವ ಮೂಲಕ ಇಡೀ ಲೋಕಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಅಂತ ಒಂದು ಒಳ್ಳೆಯ ಮನೋಭಾವ, ಅಂತ ಒಂದು ಸಂಘಟನಾ ಶಕ್ತಿ ಅವರಲ್ಲಿದೆ. ತಿನ್ನಲಿಕ್ಕೆ ಗೆಡ್ಡ ಎನಸು ತಿನ್ನಲಿಕ್ಕೆ ಸಾಕು, ಸಾಮಾಜಿಕವಾದಂತಹ ಬದುಕನ್ನು ಯಾವ ರೀತಿಯಲ್ಲಿ ಕೂಡ ಮಾಡಿರಲಿಕ್ಕೆ ಸಾಕು. ಆದ್ರೆ ಕಷ್ಟ ಸಹಿಷ್ಣುವಾಗಿರುತ್ತೆ. ಜನರು ಇವತ್ತೆಲ್ಲರೂ ಒಟ್ಟಾಗಿದ್ರೆ ಅವರು ಅದು ಹೇಳಿದ್ರು ಶಾಸಕರು, ಗಟ್ಟಿ ಕುಳಗಳು ಅಂತೇಳಿ. ಈ ಗಟ್ಟಿ ಕುಳಗಳ ಅನ್ಯಾಯದ ಸೊಂಟವನ್ನು ಮುರಿಯುವುದಕ್ಕೆ ಖಂಡಿತವಾಗಿ ಈ ಜನರಿಂದ ಸಾಧ್ಯ ಇದೆ ಎನ್ನುವುದನ್ನು ಇನ್ನೊಮ್ಮೆ ಇವರು ತೋರಿಸಿಕೊಳ್ಬೇಕಾಗಿದೆ. ಇವತ್ತು ಯಾವ ರೀತಿಯಲ್ಲಿ ಅನಾಹುತವನ್ನು ಮಾಡ್ತಾ ಇದ್ದಾರೆ ನೋಡಿ. ಬಹುಶಃ ನಾವು ಪ್ರಾರಂಭದಿಂದಲೂ ನೋಡ್ತಾ ಇದ್ದೇವೆ. ಇವತ್ತು ಗ್ರಾಮ ಸ್ವರಾಜ್ಯದ ಕಲ್ಪನೆ ಅಂತ ಹೇಳ್ತಿದ್ದೇವೆ. ಗ್ರಾಮ ಪಂಚಾಯತಿನ ಬಗ್ಗೆ ಗ್ರಾಮ ಸ್ವರಾಜ್ಯ ಕಾಯ್ದೆ ಏನ್ ಹೇಳ್ತಾ ಇದೆ ಎನ್ನುವುದನ್ನು ತಿಳಿದುಕೊಂಡು ಹೇಳುವುದಿದ್ರೆ, ಬಹುಶಃ ಯಾವುದೇ ಗಣಿಗಾರಿಕೆಯನ್ನ ಮಾಡುವುದಕ್ಕೆ ಸ್ಥಳೀಯ ಆಡಳಿತದ ಪರ್ಮಿಷನ್ ಬೇಕೇ ಬೇಕು. ಇವತ್ತು ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕೆಂಕಮಿಗಾರಿನ ಗ್ರಾಮ ಪಂಚಾಯತಿಯಿಂದ ಯಾವುದೇ ಪರವಾನಗಿಯನ್ನು ಪಡ್ಕೊಂಡಿಲ್ಲ ಅಂತ ಹೇಳಿ. ಅವರ ಪರವಾನಗಿಯನ್ನು ಪಡ್ಕೊಳ್ಬೇಕಿತ್ತು. ಇವತ್ತು ಮತ್ತೊಂದು ಅಂಶವನ್ನು ನಾನು ಉಲ್ಲೇಖಿಸ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ಇದೇ ಕಂಪನಿ ಮುಡಿಪಿನಲ್ಲಿ ಇದೇ ರೀತಿಯ ಗಣಿಗಾರಿಕೆಯನ್ನು ಮಾಡ್ತಾ ಇತ್ತು. ಅಲ್ಲಿರುವಂತಹ ಆ ಸಂದರ್ಭದಲ್ಲಿ ನೀವು ಕಂಪನಿಯನ್ನು ನಿಲ್ಲಿಸಬೇಕು, ನೋಟಿಸನ್ನು ಕೊಟ್ಟವರು ನಿಲ್ಲಿಸಬೇಕು ಅಂತ ಹೇಳಿಕೊಂಡು ಸ್ಥಳೀಯ ಆಡಳಿತ ಅವರಿಗೆ ನೋಟಿಸನ್ನು ಕೊಡುತ್ತೆ. ಆವಾಗ ಅವರು ಹೈಕೋರ್ಟ್ಗೆ ದಾವೆಯನ್ನು ಹೊಡ್ತಾರೆ. ಆ ದಾವೆಯಲ್ಲಿ ಗ್ರಾಮ ಪಂಚಾಯತ್ ಏನು ತೀರ್ಮಾನವನ್ನು ಕೊಟ್ಟಿದ, ಈ ಭೂಮಿ ಇವತ್ತು ಭೂಕುಸಿತದ ಬಗ್ಗೆ ಮಾತಾಡ್ತಾ ಇದ್ದೇವೆ, ಅದರಲ್ಲಿ ಇವತ್ತು ಪಾರಿಸಾರಿಕ ಮತ್ತು ಪ್ರಾಕೃತಿಕ ತೊಂದರೆಗಳು ಜನರಿಗೆ ಉಂಟಾಗುವುದಿದ್ರೆ, ಭೂಕುಸಿತ ಉಂಟಾಗುವುದಿದ್ರೆ ಖಂಡಿತವಾಗಿ ಅದನ್ನು ನಿಲ್ಲಿಸಲೇಬೇಕು ಎನ್ನುವುದನ್ನು ಇದೇ ಕಂಪನಿಗೆ ಆದೇಶವನ್ನು ಮಾಡಿದೆ. ಇದೇ ಕಂಪನಿ ಎಲೆಕ್ಟ್ರಾನಿಗೆ ಆದೇಶವನ್ನು ಕೂಡ ಮಾಡಿದೆ. ಅಲ್ಲಿಂದ ಇವರು ಬಂದವರು ನೆರವು ಇಲ್ಲಿ ಕೊಳಸಾರು ಪದವಿಗೆ. ಇವತ್ತು ಕೊಳಸಾರು ಪದವಿಗೆ ಬಂದಿದೆ. ಜೋಡಿಗೆ ಏನಾಗುವುದಿಲ್ಲ, ಮುತ್ತೂರಿಗೆ ಏನಾಗುವುದಿಲ್ಲ, ಚಂದ್ರನಿಗೆ ಏನಾಗುವುದಿಲ್ಲ ಎನ್ನುವ ಭಾವನೆ ಖಂಡಿತವಾಗಿ ಬೇಡ. ಶಿವೂರು ಘಟನೆಗಳನ್ನು ನೋಡಿದಾಗ, ವಯನಾಡಿನ ಘಟನೆಗಳನ್ನು ನಾವು ನೋಡಿದಾಗ ಭೂಮಿಯ ಆಳಕ್ಕೆ ಬಹುಶಃ ಇಲ್ಲಿಯ ಧಾರಣ ಶಕ್ತಿ, ಭೂಮಿಯ ಧಾರಣ ಶಕ್ತಿ ಅಷ್ಟೊಂದಿಲ್ಲ. ವಿಶೇಷವಾಗಿ ಏನಾಗಿದೆ ಅಂತ ಹೇಳಿದ್ರೆ, ಅವರು ಎಲ್ಲಿವರೆಗೆ ಇವತ್ತು ಭೂಮಿಯನ್ನು ಇದೇ ಉದ್ದೇಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮುತ್ತೂರನ್ನು ತೆಗೆದುಕೊಳ್ಳಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. ಎಡಪಲವಿನಲ್ಲಿ ಇದರ ಬಗ್ಗೆ ಯೋಚನೆಗಳು ಆಗ್ತಾ ಇದೆ. ಕರಾವಳಿಯಲ್ಲಿ ಮಾಡಿದ್ದನ್ನು ಹಿಮ್ಮೆಟ್ಟಿಸಿದ್ದೇವೆ. ಕೊಂಪಲವಿನಲ್ಲಿ ಈ ಬಗ್ಗೆ ಭೂಮಿಯನ್ನು ತೆಗೆದುಕೊಂಡಿದ್ದಾರೆ. ಎನಿಸಿ ಬಹಳ ಸೂಕ್ಷ್ಮ ಪ್ರದೇಶಗಳಲ್ಲಿ ಎಲ್ಲಾ ಕಡೆಯಲ್ಲಿ ಇದನ್ನು ಮಾಡ್ತಾ ಹೋಗ್ತೇವೆ ಅಂತ ಹೇಳಿದ್ರೆ, ಕೇವಲ ನಿಟ್ಟೂರೆ ಜನತೆಗೆ ಮಾತ್ರ ಇದು ಅನ್ಯಾಯ ಆಗುವುದಲ್ಲ, ಬಹುಶಃ ನಾವೆಲ್ಲರೂ ಕೂಡ ಇದಕ್ಕೆ ಭಾಗಿಯಾಗ್ತೇವೆ. ನಾವು ಕೂಡ ಖಂಡಿತವಾಗಿ ಇದರಿಂದ ಸೋತು ಹೋಗ್ತೇವೆ ಎನ್ನುವುದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ಪ್ರಕೃತಿಯನ್ನ ಉಳಿಸಿ ಅಂತ ಹೇಳುವುದು ಕೇವಲ ಸ್ಲೋಗನ್ ಆಗಬಾರ್ದು. ಇವತ್ತು ನೋಡ್ತಾ ಇದ್ದೇವೆ, ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಮೇಲೆ ದಾರುಣವಾಗಿರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನರು ಬದುಕಲು ಆಗದಂತಹ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆದ್ರಿಂದ ಇದನ್ನು ಹೆಮ್ಮೆಟ್ಟಿಸುವಂತ ಕೆಲಸ ನಮ್ಮಿಂದ ಆಗಬೇಕಾಗಿದೆ. ಎಲ್ಲರೂ ಒಗ್ಗಟ್ಟಾದ್ರೆ ಖಂಡಿತ ಇದನ್ನು ಹಿಮ್ಮೆಟ್ಟಿಸುವುದಕ್ಕೆ ಸ್ಪಷ್ಟವಾದಂತಹ ಉದಾಹರಣೆಗಳು ನಮ್ಮಲ್ಲಿದೆ. ಆದ್ರಿಂದ ಇಲ್ಲಿ ಅಧಿಕಾರಿಗಳ ಶಾಮೀಲಾತಿ ಎಷ್ಟೊಂದು ರೀತಿಯಲ್ಲಿ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಒಬ್ಬ ಗುಡಿಸಲಿಗೆ
ಒಂದು ನಾವು ಡೋರ್ ನಂಬರ್ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಗ್ರಾಮ ಪಂಚಾಯತಿಗಳಲ್ಲಿಲ್ಲ. ಅದು ಬಿಡಿ, ಮೂಲಭೂತವಾದ ಹಕ್ಕು ವಿದ್ಯುತ್ ಅಂತ ಏನು ಹೇಳ್ತಾ ಇದ್ರು, ಅವು ಇವತ್ತು ನಾವು ಚಿಮ್ನಿ ದೀಪದತ್ತ ಹೋಗ್ಬೇಕಾಗಿದೆ, ಸೀಮೆಯನ್ನ ಸಿಗ್ತಾ ಇಲ್ಲ, ಮೆಸ್ಕಾಂನವರು ಖಂಡಿತವಾಗಿ ನಮಗೆ ಕರೆಂಟ್ ಅನ್ನು ಕೊಡ್ತಾ ಇಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅಂತಿಮವಾಗಿ ಹೇಳ್ತಾ ಇದ್ದಾರೆ, ಕಾರ್ಮಿಕ ಇಲಾಖೆ ಹೋಗಿ ಎನ್ನುವ ಮಟ್ಟಿಗೆ ಕಾನೂನುಗಳನ್ನ ಗಟ್ಟಿಗೊಳಿಸ್ತಾ ಇದ್ದಾರೆ. ಆದ್ರೆ ಮೆಸ್ಕಾನ್ ಅವರಿಗೆ, ಈ ಕಂಪನಿಗೆ ಕರೆಂಟ್ ಅನ್ನು ಕೊಡುವುದಕ್ಕೆ ಯಾರು ಕೂಡ ಆಬ್ಜೆಕ್ಷನ್ ಇಲ್ಲ. ಗ್ರಾಮ ಪಂಚಾಯತ್ಗೆ ಬರಲೇ ಇಲ್ಲ, ಯಾವ NOC ಕೂಡ ಇಲ್ಲ. ಆದ್ರೆ ನೇರವಾಗಿ ಕೊಟ್ಟಿದ್ದಾರೆ. ಯಾವ ಆಧಾರದಲ್ಲಿ ಕೊಟ್ಟಿದ್ದಾರೆ? ಗಣಿಗಾರಿಕೆಯವರು ಇವತ್ತು ಎಲ್ಲದಕ್ಕೆ GPS ಆಗಬೇಕು, ನೀವು ರಾಯಧನವನ್ನು ಇಷ್ಟು ಪಾವತಿ ಮಾಡಬೇಕು, ಕೆಂಪು ಕಲ್ಲನ್ನು ಇಳಿಸುವ ಒಂದು ಪರಿಸ್ಥಿತಿ. ಮರಳು ಇವತ್ತು 20,000ಕ್ಕೆ 3 ಯೂನಿಟ್ಗೆ 21,000ಕ್ಕೆ ಕಲ್ಲು ಸಿಗುವುದಿದ್ರು ಒಂದು ಕಲ್ಲಿಗೆ 40 ರಿಂದ 50 ರೂಪಾಯಿ ಇನ್ನುವಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದ್ದಾರೆ. ಇದೇ ಗಣಿಗಾರಿಕೆಯವರು. ಆದ್ರೆ ಇವತ್ತು ನಮ್ಮ ರಸ್ತೆಗಳಲ್ಲಿ ಎಷ್ಟು ಮೆಟ್ರಿಕ್ ಟನ್ ಈ ಮಣ್ಣು ಹೋಗ್ತಾ ಇದೆ, ಈ ಅದಿರು ಹೋಗ್ತಾ ಇದೆ, ಬ್ಲಾಕ್ಸೈಟ್ ಎಷ್ಟು ಹೋಗ್ತಾ ಇದೆ, ಆ ಲೆಕ್ಕ ಗಣಿಗಾರಿಕೆಯವರಿಗೆ ಇಲ್ಲ. ಹಾಗಾದ್ರೆ ಈ ಗಣಿಗಾರಿಕೆ ಯಾವ ರೀತಿಯಲ್ಲಿ ಶಾಮೀಲಾಗಿದೆ ಎಂಬುದನ್ನು ನಾವು ತಿಳ್ಕೊಳ್ಬಹುದು. ಕಂದಾಯ ಇಲಾಖೆ ಅಂತೂ ಕಂದಾಯ ಇಲಾಖೆ ಅವರಿಗೆ ಕನ್ವರ್ಷನ್ ಮಾಡಿಕೊಟ್ಟಿದೆ. ಯಾವ ರಸ್ತೆಯನ್ನು ತೋರಿಸಿದೆ? ನಮಗೆ ಬಡವರಿಗೆ ಇವತ್ತು ಕನ್ವರ್ಷನ್ ಮಾಡಲಿಕ್ಕೆ ಸಾಧ್ಯ ಉಂಟಾ? ಯಾವ ರಸ್ತೆಯನ್ನು ತೋರಿಸಿದೆ? ಯಾರು 911 ಅನ್ನು ಮಾಡಿಕೊಟ್ಟಿದ್ದಾರೆ? ಗ್ರಾಮ ಪಂಚಾಯತಿ ಬಂದೇ ಇಲ್ಲ. 911 ಯಾರು ಮಾಡಿದ್ದಾರೆ? ಕನ್ವರ್ಷನ್ ಯಾವ ಆಧಾರದಲ್ಲಿ ಕೊಟ್ಟಿದ್ದಾರೆ? ಇಲ್ಲ. ಆದ್ರೆ ಖಂಡಿತವಾಗಿ ಕಂದಾಯ ಇಲಾಖೆ, ಈ 3 ಇಲಾಖೆಗಳು ನಾವು ಮೊದಲು ಹೇಳ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಇದು ಕಣಕದ ಕಾಂಚನ, ಜೇಬು ತುಂಬ ಹಣ. ಈ ಜೇಬು ತುಂಬ ಹಣಕ್ಕೆ ಇವತ್ತು ಈ ಇಲಾಖೆಗಳೆಲ್ಲ ಮಾರಲ್ಪಟ್ಟಿವೆ. ಅದರಿಂದ ನಾವೀಗ ತೋರಿಸ್ಕೊಳ್ಬೇಕಾಗಿದ್ದು ಏನಂತ ಹೇಳಿದ್ರೆ, ಇಲ್ಲಿಯ ಜನತೆ ಮಾರಾಟಕ್ಕೆ ಇದ್ದವರಲ್ಲ, ನಾವೆಲ್ಲ ಇದ್ದವರು ಈ ಭೂಮಿಯನ್ನ ಉಳಿಸುವ ಹೋರಾಟಕ್ಕೆ ಇದ್ದವರು ಎನ್ನುವುದನ್ನು ನಾವು ತೋರಿಸಿಕೊಳ್ಬೇಕಾಗಿದೆ. ಬಹುಶಃ ಮತ್ತೊಂದು ವಿಶೇಷ ಏನಾಗಿದೆ ಅಂತ ಹೇಳಿದ್ರೆ, ದೌರ್ಜನ್ಯಗಳು ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವರ ಮೇಲೆ ಒಂದು ಕೇಸ್ ಇವತ್ತು ಒಂದು ಲಾಡ್ಜ್ ಆಗಿದೆ. ಫಸ್ಟ್ ಜಾತಿಯವರೇ ಹೇಳಿದ್ದಾರೆ, ಹೋಗ್ತಿರುವಂತಹ ರಸ್ತೆ ಅದು ನಮಗೆ ಕೂಡ ಸೇರಿತು ಅಂತ ಹೇಳಿ ಅಲ್ಲಿ ಅವರು ಹೇಳಿದ್ದಾರೆ. ಅದು ಒಂದು ಕೇಸ್ ಕೂಡ ಆಗಿದೆ. ಆ ರೀತಿಯಲ್ಲಿ ಪರಿಶಿಷ್ಟರ ಮೇಲೆ ದೌರ್ಜನ್ಯವನ್ನು ಕೂಡ ಮಾಡುವ ಒಂದು ಸ್ಥಿತಿಯಲ್ಲಿದೆ. ಆದ್ರೆ ಈ ಇಲಾಖೆಯವರು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ಪ್ರತಿಭಟನೆ ಮಾಡಿದ್ರೆ, ಈ ವಿಚಾರದಲ್ಲಿ ಮುಂದಕ್ಕೆ ಬಂದ್ರೆ ನಿಮ್ಮ ಮೇಲೆ ಅಪರಾಧ ಆಗ್ತೀವಿ ಅಂತ ಹೇಳಿ ನಮ್ಮೆಲ್ಲರನ್ನ ತೋರಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ದೌರ್ಜನ್ಯವನ್ನ ಮಾಡ್ತಾ ಇರುವಾಗ ನಾವು ಜನ ಇನ್ನೂ ಕೂಡ ನಾವು ಆಕ್ರೋಶಿತರಾಗ್ತಾ ಇಲ್ಲ ಅಂತ ಹೇಳಿದ್ರೆ, ನಾವು ಹೋರಾಟಕ್ಕೆ ಮನೋಭಾವವನ್ನು ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಸ್ವಂತಿಕೆಯನ್ನು ನಾವು ಖಂಡಿತವಾಗಿ ಮೆರೆಸ್ತಾ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಸ್ವಾಭಿಮಾನಕ್ಕೆ ಅವರ ಧಕ್ಕೆಯನ್ನು ಮಾಡುವಾಗ ನಾವು ಸುಮ್ಮನೆ ಕೂತ್ಕೊಳ್ತೇವೆ ಅಂತ ಹೇಳಿದ್ರೆ ಅದು ಖಂಡಿತವಿಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಗೆ ಇವತ್ತು ಖಂಡಿತವಾಗಿ ದೇವರು ನಮಗೆ ರಕ್ತವನ್ನು ಕೊಟ್ಟಿದ್ದಾರೆ. ಈ ರಕ್ತ ಕುದಿಯಲೇಬೇಕು. ಯಾಕಾಗಿ? ನಮ್ಮ ಭೂಮಿಗಾಗಿ, ನಮ್ಮ ಈ ಭೂಮಿಯನ್ನು ಉಳಿಸುವುದಕ್ಕಾಗಿ. ಮುಂದಿನ ದಿನಗಳಲ್ಲಿ ಇಲ್ಲೊಂದು ವಯನಾಡ ಆಗಬಾರ್ದು, ಒಂದು ಶ್ರೀರೂರು ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಇದನ್ನು ಹಿಮ್ಮಟ್ಟಿಸೋಣ ಅಂತ ಹೇಳುತ್ತಾ ನನ್ನ ಮಾತು ವಿರಾಮ. ಚಿಕ್ಕೇಜೆ ಹಿಂಗೆ ಬರೋದು. ನಿಟ್ಟೂರಿ ಪರಿಸರದಲ್ಲಿ ಇವತ್ತು ಅಕ್ರಮ ಗಣಿಗಾರಿಕೆ, ಅಕ್ರಮ ಮಣ್ಣು ದಂಧೆಯ ವಿರುದ್ಧ ನಡೆಯುತ್ತಿರುವ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ಎಲ್ಲ ಹಿರಿಯರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಕಿರಿಯರಿಗೆ ವಂದಿಸುತ್ತಾ, ನಮ್ಮ ಊರನ್ನು ನಾವು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಎನ್ನುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಗ್ರಾಮಸ್ಥರು ನಮ್ಮ ಊರಿನ ಮಣ್ಣನ್ನು ರಕ್ಷಣೆ ಮಾಡಬೇಕಾದ ಸಮಯ ಬಂದಿದೆ. ಒಂದು ಉದಾಹರಣೆಯನ್ನು ಕೊಡ್ತೇನೆ. 2014ರಲ್ಲಿ ಹೆಕ್ಕಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತದೆ. ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡುವಾಗ ಈ ಅಕ್ರಮ ಗಣಿ ಮಾಲೀಕರು ಯಾವ ರೀತಿ ಷಡ್ಯಂತ್ರ ಮಾಡ್ತಾರಂದ್ರೆ, ಹೋರಾಟ ಮಾಡುವವರ ವಿರುದ್ಧವೇ ಜಾತಿಯಿಂದಲೇ ಕೇಸ್ ಹಾಕಿಸಿ ಸುಳ್ಳು ಪ್ರಕರಣವನ್ನು ದಾಖಲಿಸಿ ನನ್ನನ್ನ ಜೈಲಿಗೆ ಕಟ್ಟಲು ಪ್ರಯತ್ನ ಪಟ್ಟಿದ್ರು. ಇದು 2014 ಜೂನ್ 30ರಂದು. ಹಾಗಾದ್ರೆ ಇವು 10 ವರ್ಷಗಳ ನಂತರ ಈಗ ಇವರು ಮಾಡಲಿಕ್ಕೆ ಸಾಧ್ಯವಿಲ್ಲವೇ? ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಗ್ರಾಮದ ಎಲ್ಲ ಸಾರ್ವಜನಿಕರು ಒಗ್ಗಟ್ಟಾದ್ರೆ ಇಂತಹ ಅಕ್ರಮ ದಂಧೆ ಮಾಡುವವರನ್ನ ನಮ್ಮ ಗ್ರಾಮದಿಂದ ಈ ಗ್ರಾಮದಿಂದ ಓಡಿಸುವಲ್ಲಿ
ಎಲ್ಲ ಜನರು ಸಹಾಯ ಮಾಡಿದರೆ ಅವರು ಓಡಿ ಹೋಗುವುದರಲ್ಲಿ ಅನುಮಾನವೇ ಇಲ್ಲ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರ ಹತ್ರ ಸುಳ್ಳು ಮಾಹಿತಿಯನ್ನು ಹೇಳ್ತಾರೆ. ಅದಕ್ಕೆ ನಿಮಗೆ ಒಂದು ನಾನು ಉದಾಹರಣೆ ಕೊಡ್ತೇನೆ. ಗಣಿ ಇಲಾಖೆಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಆದರೆ ಸ್ಥಳೀಯ ಗ್ರಾಮ ಪಂಚಾಯತ್ನಲ್ಲಿ ಅದರ ದಾಖಲೆ ಇಲ್ಲ. ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಉಪನಿರ್ದೇಶಕರೇ, ನೀವು ಗಣಿಗಾರಿಕೆಗೆ ಅನುಮತಿ ನೀಡಿದರೆ ಅದರ ಪ್ರತಿಯನ್ನ ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಯಾಕೆ ಕಳಿಸುವುದಿಲ್ಲ ಮಾಹಿತಿಗಾಗಿ ಅಂತ. ಈಗ ನಾವೊಂದು ಜಿಲ್ಲಾಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟರೆ ಅದರ ಮಾತು ತನಿಖೆ ನಡೆಸುವರೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕೆಳಮಟ್ಟದ ಅಂದರೆ ಕೆಳಹಂತದ ಕಚೇರಿಗೆ ಪತ್ರ ಬರ್ತದೆ, ಇದರ ಬಗ್ಗೆ ತನಿಖೆ ನಡೆಸಿ ವರದಿ ಕೊಡಿ ಎಂದು. ಹಾಗಾದರೆ ಮಾನ್ಯ ಉಪನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಗಣಿಗಾರಿಕೆಗೆ ಅನುಮತಿ ನೀಡಿದರೆ ಆ ಅನುಮತಿಯ ಪತ್ರವನ್ನ ಸ್ಥಳೀಯ ಗ್ರಾಮ ಪಂಚಾಯತಿಗೆ ಯಾಕೆ ನೀಡುವುದಿಲ್ಲ ಎಂದು ನನ್ನ ಪ್ರಶ್ನೆ. ಇದು ಜನರನ್ನ ಸಾರ್ವಜನಿಕರನ್ನ ವಂಚನೆ ಮಾಡುತ್ತಾ ಗಣಿ ಇಲಾಖೆ ಸಾಧ್ಯ. ಯಾರನ್ನೋ ಒಂದು ರಾಜಕಾರಣಿಯ ಅಥವಾ ಪ್ರಭಾವಿಗಳ ಒತ್ತಡಕ್ಕೊಳಗಾಗಿ ಸಾರ್ವಜನಿಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಮ್ಮ ಊರಿನ ಮಣ್ಣನ್ನ ಆಂಧ್ರ ಪ್ರದೇಶಕ್ಕೆ ಕೊಂಡೊಯ್ಯುವ ಅವಶ್ಯಕತೆ ಏನಿದೆ? ಇಲ್ಲಿ ದಾಖಲೆ ಹೇಳ್ತದೆ 1980ರಲ್ಲಿ ಸಾಗುವಳಿಯ ಬಗ್ಗೆ ಸ್ಥಳ ಮೌಲ್ಯಮಾಪನೆಯಿಂದ ದರಖಾಸ್ತು ಮಂಜೂರಾತಿ ಆದೇಶ ನೀಡಲಾಗಿದೆ. ಹಾಗಾದರೆ ಇಲ್ಲಿ ಸಾಗುವಳಿಗೆ ಮಂಜೂರಾತಿಯಾದ ದರಖಾಸ್ತು ಆ ಭೂಮಿಯಲ್ಲಿ ಈಗ ಮಣ್ಣು ದಂಧೆ ಆಗುವುದು ಹೇಗೆ? ಹಾಗಾದರೆ ನಿಯಮಗಳು ಕಾಲಕಾಲಕ್ಕೆ ಬದಲಾವಣೆ ಆಗ್ತವೆ ಎನ್ನುವುದೇ ನಮ್ಮ ಪ್ರಶ್ನೆ. ಒಬ್ಬ ಸಾಮಾನ್ಯ ಮನುಷ್ಯ ಮನೆ ಕಟ್ಟಬೇಕಾದ್ರೆ ಬೇರೆ ಬೇರೆ ರೀತಿಯ ನೀತಿ ನಿಯಮಗಳನ್ನು ಪಾಲಿಸಬೇಕು. ಇಂಥ ದೊಡ್ಡ ಗಣಿಗಾರಿಕೆ ಮಾಡುವವರು ನಿಯಮ ಪಾಲನೆ ಮಾಡುವುದಿಲ್ಲ, ನಿಯಮಗಳನ್ನು ಗಾಳಿಗೆ ತೂರಿ ಗಣಿಗಾರಿಕೆ ಮಾಡ್ತಿದ್ದಾರೆ. ಕಳೆದ ಬಾರಿ ಅರಸನ ಬದಲು ಎಕ್ಕಡ ಗ್ರಾಮ ಪಂಚಾಯತ್ನಲ್ಲಿ ಕೂಡ ಇದೇ ರೀತಿ ಮಣ್ಣು ದಂಧೆ ಪ್ರಾರಂಭ ಆಯಿತು. ಎಕ್ಕಾರು ಗ್ರಾಮ ಪಂಚಾಯತ್ನ ನಿರ್ಣಯದಂತೆ ಮತ್ತು ಮಾಧ್ಯಮದವರ ಸಹಕಾರ ಮೂಲಕ ಈ ಮಣ್ಣು ದಂಧೆಯನ್ನ ನಿಲ್ಲಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಎಕ್ಕಾರಿನ ಜನತೆ ಅದಕ್ಕೆಲ್ಲರಿಗೂ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ಇದು ಕೂಡ ನಿಂದೋಡಿಗೆ ಮತ್ತು ಸಂಗಮಿಸಾರು ಈ ಪ್ರದೇಶದ ಸಾರ್ವಜನಿಕರು ಒಟ್ಟುಗೂಡಿದಲ್ಲಿ ಒಕ್ಕೂರಿನಲ್ಲಿ ಈ ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಿದಲ್ಲಿ ಈ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸುವ ತಾಕತ್ತು ನಿಂದೋಡಿ ಮತ್ತು ಈ ಪರಿಸರದ ಜನರಿಗೆ ಇದೆ ಎಂದು ಹೇಳಲು ನಾನು ಬಯಸುತ್ತೇನೆ. ನಮ್ಮ ಊರಿನ ಸಾರ್ವಜನಿಕರಿಗೆ ಬೇಡವಾದ ಯಾವುದೇ ಗಣಿಗಾರಿಕೆ ಅಧಿಕಾರಿಗಳಿಗೆ ಯಾಕೆ ಅದರಲ್ಲಿ ಅಷ್ಟು ಕಾಳಜಿಯಿಂದ ಅನುಮಾನ ನಮಗೆ ಕಾಡ್ತದೆ? ಈ ಅಧಿಕಾರಿಗಳಿಗೆ ಅಷ್ಟೊಂದು ಕಾಳಜಿ ಯಾಕೆ ಎನ್ನುವುದೇ ಅನುಮಾನ ಉಂಟು ಮಾಡ್ತದೆ. ಆದ್ದರಿಂದ ಉಪನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಈ ಸ್ಥಳವನ್ನು ಸರ್ವೆ ಮಾಡಿಸಬೇಕು. ಸ್ಥಳೀಯ ಗ್ರಾಮ ಕಾರ್ಮಿಕರನ್ನು ಗ್ರಾಮ ಆಡಳಿತ ಅಧಿಕಾರಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಭೂಮಿಯನ್ನು ಸರ್ವೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಇದ್ದರಿಗೆ ಮಾತ್ರ ಗಣಿಗಾರಿಕೆ ಅವಕಾಶ ನೀಡಬೇಕು. ಇಲ್ಲದಿದ್ದಲ್ಲಿ ಇಂತಹ ಅಕ್ರಮ ಗಣಿಗಾರಿಕೆಯನ್ನು ತಡೆಗಟ್ಟಬೇಕೆಂದು ಹೇಳ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಅವಕಾಶಕ್ಕಾಗಿ ವಂದಿಸುತ್ತೇನೆ. ಜಿಲ್ಲಾ ಉಪಾಧ್ಯಕ್ಷರು ಕೂಡ ಆಗಿದ್ದರು, ರೈತ ಸಂಘದ ಅಧ್ಯಕ್ಷರು ಕೂಡ ಆಗಿರುವಂತಹ ಇವರ ಮೂಲ ಸೇರ್ತಿನೆಂಚಿನ ಗಣಿಗಾರಿಕೆಯನ್ನು ವಿರೋಧಿಸಿ ಸೇರ್ತಿನೆಂಚಿನ ಮಾತ ನಮ್ಮ ಮಣ್ಣು ಗಣಿಗಾರಿಕೆ ಬಾಕ್ಸೈಟ್ ಪ್ರಪ್ರಥಮವಾದ ಮಾತನ್ನು ಮನಸ್ಸಿಲ್ಲ ಗಣಿಗಾರಿಕೆ ತೊಲಗಲು ಪಂಚಿನ ಒಂದು ಸಂದೇಶಗಳು ಮಾತೆಲ್ಲ ಒಟ್ಟಾದೆ ಗಟ್ಟಿಯಾದೆ ತೊಲಗಲಿ ಬಂದಾಗ ಬಾಕ್ಸೈಟ್ ಗಣಿಗಾರಿಕೆ ತೊಲಗಲಿ ಪಂಚಿನ ಶಬ್ದಗಳಿಗೆಲ್ಲ ಪ್ರತಿಧ್ವನಿ ಯಾವುದು? ಆ ಧ್ವನಿ ಕಲ್ಲಮುಂಕುಳ ನಿಟ್ಟೋಡಿ ಪ್ರದೇಶದ ಜನಕ್ಕೆಲ್ಲ ಮನಮನಸ್ಸಿಗೆ ಮುಟ್ಟಿದಾಗ ಸಾವಿರಾರು ಜನ ಸೇರುವಣವ ಐಕಾತ್ರ ಪ್ರಪ್ರಭಾವವಾದ ಮಾತೆಲ್ಲ ಒಟ್ಟಾದ ಗಟ್ಟಿಯಾದ ಬಳಿಕ ತೊಲಗಲಿ 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 ಸಿಗಲೇಬೇಕು 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 ಸಿಗಲೇಬೇಕು
ಈ ಗ್ರಾಮದ ಜನಕ್ಕೆಲ್ಲ ಪರವಾಗಿಪ್ಪನಾಗಲೇ ಈ ಗ್ರಾಮದ ಏಳಿಗೆ ಬಯಸಿನಾಗಲೇ 3 ಸೇರಿದ ನಮ್ಮ ಇಲ್ಲಿ ಎಷ್ಟೋ ಜನ ಪಿರವರಲ್ಲೇ ನಗರ ಊರಿಗೆ ದಾದಾಪುರ ಬಂದಳು ಅದನ್ನೆಲ್ಲ ಮುಂದಿನ ಪರಿಕಲ್ಪನೆ ಈ ದಾಯಗಾತ್ರ ಹೋರಾಟದಿಂದ ನೆನಪಿದೆ. ಇಲ್ಲಿ ಸಾಂಕೇತಿಕವಾದ ಪ್ರಾರಂಭಿಕ ಹೋರಾಟ ಇದೆಲ್ಲ ಇದು ಅಕ್ರಮವಾದ ಬಾಕ್ಸೈಟ್ ಗಣಿಗಾರಿಕೆ ಮಾಡ್ಕೊಂಡು ಈ ಪ್ರದೇಶಗಳು ಗಣಿಗಾರಿಕೆ ಮಾಡ್ಕೊಳ್ಳೋದನ್ನ ಪ್ರಪ್ರಥಮವಾದ ತೆರೆಯಲು ಏನಾದರೂ ಸಾಮಾನ್ಯ ವ್ಯಕ್ತಿ ಗಣಿಗಾರಿಕೆ ಮಾಡ್ಕೊಳ್ಳೋದಲ್ಲ ಬಾಕ್ಸೈಟ್ ಗಣಿಗಾರಿಕೆಗೆ ಕೈಗಾರಿಕಾ ಪರವಾನಗಿ ತಂದಿದೆ. ಇಲ್ಲಿ ಇಂಡಸ್ಟ್ರಿಯಲ್ ಪರವಾನಗಿ ತಂದರೆ ಏಕೆಂದರೆ ಕಾರ್ಖಾನೆ ಮಾಡ್ಕೊಂಡು ತಂದರೆ ವಾಣಿಜ್ಯದ ಕಾರ್ಖಾನೆಗೆ ಬಾಕ್ಸೈಟ್ ಅದಿರುತ್ತದೆ ಅವನೇ ಕಾರ್ಖಾನೆ ಬರ್ತದೆ ಅಲ್ಪ ಕಚ್ಚಾ ಅದಿರನ್ನೇ ಉತ್ಪತ್ತಿ ಮಾಡ್ಕೊಂಚಿನ ಸಾಮಗ್ರಿಯನ್ನು ತಯಾರು ಮಾಡ್ಕೊಂಚಿನ ಪರ್ಮಿಷನ್ ತಂದರು. ಆ ಪರ್ಮಿಷನ್ ಕೊಡದಾಗ ಕೈಗಾರಿಕೆ ಮಾಡ್ಕೊಂಡು ತಂದಿರಿ ಆಂಡ ಇದು ಕೈಗಾರಿಕೆ ಒಳ್ಳೆಯ ಕೈಗಾರಿಕೆ ತಂದಿದ್ದಾರೆ, ಒಳ್ಳೆಯ ಫ್ಯಾಕ್ಟರಿ ತಂದಿದ್ದಾರೆ. ನಮ್ಮ ಬಂದಿದ್ದರೆ ಮೇಲೊಂದು ಕಾಂಗ್ರೆಸ್ ಸರ್ಕಾರದ ಬಂದಿದ್ದರೆ ಬಳ್ಳಾರಿ ಗಣಿಗಾರಿಕೆ ಒಂದು ರೆಟ್ಟಿನಲ್ಲಿ ಇಲ್ಲಿ ರೆಟ್ಟಿನ ಗಣಿಗಾರಿಕೆಯನ್ನು ಮೀರಿಸೋಣ ರೈತರು ಅಕ್ರಮವಾದ ಸಕ್ರಮವಾದ ಲೈಸೆನ್ಸ್ ವಂಚಿತ ಆನಂದ ಆಯ್ತ ಬರೀತಿಪ್ಪುರಂಚಿನ ಟವರ್ದ ಭರಿತ ಜಾಗಗಳು ಸರ್ಕಾರಿ ಜಾಗಗಳ ಅತಿಕ್ರಮಣ ಬಂತದ ಅಕ್ರಮ ಗಣಿಗಾರಿಕೆ ಬಂತದೆ ಸರ್ಕಾರದ ಬೊಕ್ಕಸಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಬರ್ತದೆ. ಇಲ್ಲಿ ಈ ಪ್ರದೇಶದ ಜನಕ್ಕಂದ್ರೆ ನಾವು ಒಂದು ನಮ್ಮ ಭೂಮಿ ಹಾಳಾನಂದ ನಮಕ್ಕೆ ಮಾತರೆಗಳ ನಷ್ಟ. ಇಲ್ಲಿ ಈ ದೇಶದ ಸಂಪತ್ತಿದೆ, ಈ ರಾಜ್ಯದ ಸಂಪತ್ತಿನ ಜನತೆಯ ಸಂಪತ್ತಿದೆ, 100 ಕೋಟಿ ಕಾಸು ಬರ್ತಂತೆ ಕೆಲಸ ಒಂದು ನೆನಪಿದೆ. ಈ ಪ್ರದೇಶದಿಂದ ಹೋರಾಟಗಾರರಿಂದ ನಮ್ಮ ಇಲ್ಲದ ಜೋಕರ ರಕ್ಷಣೆಗೋಸ್ಕರ, ನಮ್ಮ ಊಟ ಜನತೆಯ ರಕ್ಷಣೆಗೋಸ್ಕರ ಈ ರೀತಿ ವಾಹನ ಅಕ್ರಮವಾದ ವಾಹನ ಬೇಕಾಬಿಟ್ಟಿಯಾದ 100 ವಾಹನನೇ ಯಾರಿನ ಹೋಗಿಲ್ಲ, ಸಂಚಾರ ಹೋಗಿಲ್ಲ. ಈ ಪೊತ್ತಲು ಒಳ್ಳೆಯ ಒಂದು ಅವಘಡ ಅನ್ನೋಣ, ಒಂದು ಒಳ್ಳೆಯ ಬಾಲಕ ಶಾಲೆಗೆ ಹೋಗ್ತಾರೆ ತೊಂದರೆ ಅನ್ನೋಣ ಅಥವಾ ಅಪಘಾತ ಅನ್ನೋಣ. ನಮ್ಮ ಊಟ ಸೈಪುನು, ನಮ್ಮ ಊಟ ಜಲ ಸೈಪುನು, ನಮ್ಮ ಊಟ ಒಳ್ಳೆಯ ಇಲ್ಲದ ಒಂದು ಅರ್ಥ ಕುಂತಂದ ಅವ್ನು ಎಂತೆಲ್ಲ ಬಾಲಕ ಅನ್ಯಾಯ ಅವರ ಬಳಿ ಮುಂದಿನ ದಿನಕ್ಕೆಂದು ಆಲೋಚನೆ ಮಾಡಿ ಹೋರಾಟ ಮತ್ತು ಹೋರಾಟಗಾರರಿಗೆ ಪ್ರಪ್ರಥಮವಾದ ನಂಬಿಕೆಯಾಗಿಲ್ಲ. ತ್ಯಾಗಪ್ರಜ್ಞೆಯನ್ನೆಲ್ಲ ಈ ಪ್ರದೇಶದ ಜನಕ್ಕೆಲ್ಲ ಹೋರಾಟಗಳು ಸದಾಕಾಲ ಈ ಪ್ರದೇಶದ ಜನಕ್ಕೆಲ್ಲ ಕಾತು ಕೊಟ್ಟು ಹೇಗೆಲ್ಲ ಕಟೀಲ್ ಈಶ್ವರನ್ನೆಪ್ಪು ಹೇಗೆಲ್ಲ ಮುಚ್ಚೂರು ಜನಾರ್ದನಗೌಡರು ನಿರಂತರವಾಗಿ ಈ ಪ್ರದೇಶದ ಈ ಶುರುವತ್ತು ಹಲವಾರು ವರ್ಷದಿಂದ ಬೆದ ಹೋರಾಟ ಮತ್ತು ಸಾರ್ಥಕರು ದಾಯಗಾತ್ರಕ್ಕೆಲ್ಲ ಜನಕ್ಕೆಲ್ಲ ಜಾಗೃತಿ ಮಾಡ್ತದೆ. ಅನ್ಯಾಯದ ವಿರುದ್ಧ ಹೋರಾಟ ಅವರು ನೆನಪುದಲ್ಲಿ ಒಂದು ಒಳ್ಳೆ ಅನ್ಯಾಯ ಅಷ್ಟೇ. ಇಲ್ಲಿ ಪಚ್ಚ ಸಾಲ ಮಾಡಿ ಅನಿಗೆ ಬಂದ ಮುಂದೆ ರೈತ ಸಂಘಟನೆ ಪಾತ್ರರು ರೈತರ ವಿಭಾಗದ ರೈತರ ಅನ್ಯಾಯ ರೈತ ಬಗ್ಗೆ ಪಕ್ಷಾತೀತವಾದ ಹೋರಾಟ ಬಂದಿಲ್ಲ. ಇಲ್ಲಿ ಇದೇ ಪ್ರದೇಶದ ಕಲ್ಲಮುಲ್ಕರಿಯ ಈ ಪ್ರದೇಶದ ಮುಲ್ಕರೆಯಲ್ಲಿ ಲವೀನ ಸಿಕ್ಕೋರ ಮಂತ್ರಾರ ಕಣ್ಣಗಳಿಗೆ ಕೂಡ ವಿಚಾರ ಪಾದ ಕಣ್ಣನೆ ಜೀವಂತ ಫಸಲು ಬರಲಿಕ್ಕೆ ಐವಾದಿ ಕೀಳಪ್ಪನಿಂದ ಕಣ್ಣನೆ ಕರ್ತನ ನಾಶ ಮಾಡ್ತಿದ್ದಾರೆ. ಒಳ್ಳೆಯ ರೀತಿಯ ಪರಿಹಾರ 20 ಲಕ್ಷ ರೂಪಾಯಿ ಬರ್ತಾನೆ ಅಂತ ದುಡ್ಡು ಗುರುತಿಸಿ ಬಂದಿದ್ದರು. ಅದಕ್ಕೆ ಏನು ಅಧಿಕಾರ ಮಾಡಿದರು ಒರೇ ಮಂಜುನಾಥ ಶೆಟ್ಟಿಯನ್ನೇ ಬಂಡವಾಳಗಳು ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು. ಮೂಗಿ ಸರ್ಕಲ್ ಒತ್ತಾಯಿತಾರೆ ಐದಾರು ಆದರೆ ಭ್ರಷ್ಟಾಚಾರ ಸಸ್ಪೆಂಡ್ ಆಗಿದ್ದ ಅಧಿಕಾರಿಗಳೇ ನಾನು ಆ ಕಂಪನಿಯ ಜನಕ್ಕೆಲ್ಲ ಕೋಆರ್ಡಿನೇಷನ್ ಮೀಡಿಯೇಟರ್ ಅಧಿಕಾರಿಯಾದ ನೇಮಕ ಮಾಡಿದರು. ಒಳ್ಳೆಯ ಕಾಗದ ಪತ್ರ ಕೊರಂದೆ ಒಳ್ಳೆಯ ರೀತಿಯ ಕೊರಂದೆ ಗೂಢ ಬಿದ್ದಿರುವ ಪೊಲೀಸರು ಕಾನೂನು ಬಾಹಿರವಾಗಿ ಗೊತ್ತಾಗಲಿಲ್ಲ ತಂಡದ ಕರ್ತವ್ಯದಲ್ಲಿ ಒಂದಾದ ತಂಡದಲ್ಲಿ ಈ ಪೋಸ್ಟರಿಂದ ಕಲ್ಲಮುಟ್ಟೂರು ಮುಚ್ಚೋರಿದ ಪ್ರದೇಶದ ಜನಕ್ಕೆ ಮೂಲ ಅಪರಂಚಿನ ಅನ್ಯಾಯ ಒಂದು ಎನ್ಐಆರ್ ಅಪರಂಚಿನ ಅನ್ಯಾಯ ಅನ್ನಿದೆ. ಈಗಿನ ಮಾತ್ರ ಒಟ್ಟಾದ ಸಾಕು ಕೊಟ್ಟು ಬರ್ತಾರೆ ನನ್ನ ಮಾತ್ರ ಹೋರಾಟಗಾರರಿಗೆ ಶಕ್ತಿ ಬರ್ತಿರ್ತಾರೆ. ಹೋರಾಟಗಾರರಿಗೆ ಶಕ್ತಿ ಬರ್ತಿದ್ದೀನಲ್ಲ ಮೂರು ಕಾನೂನು ಬಾಹಿರ ಶಕ್ತಿಯನ್ನು ಪ್ರಾರಂಭಿಸಬೇಡಿ. ನೆನಪಿದ್ದೀನಿ ಒಮ್ಮೆ ಹೋರಾಟ ಪ್ರಾರಂಭ ಮಾಡಿದಾಗ 4 ಜನ 10 ಜನ ಪ್ರಾರಂಭ ಆಗ್ತೀರ ನನಂದಿ ನೀವು ಕಡಂದರ ಅವರ ಅವಕಾಶ ಕೊಡಕ್ಕೆ ಈ ಪ್ರಕರಣ ಇಲ್ಲಿ ಅಕ್ರಮ ಬಾಕ್ಸೈಟ್ ಗಣಿಗಾರಿಕೆ ಮಾಡ್ತಾ ಪಿರವರು ಈ ಜಿಲ್ಲೆದ ಉಸ್ತುವಾರಿ ಈ ಜಿಲ್ಲೆದ ಸಚಿವರವರಿದ್ದಾರೆ, ಈ ಜಿಲ್ಲೆದ ಜನಪ್ರತಿನಿಧಿಗಳಿದ್ದಾರೆ. ಅವ್ರನ್ನ ನಿರ್ದೇಶನ ಸಂಬಂಧಿಕರ ಮೂಲಕ ಮಾಡಿ ಅವ್ಯಾಧಿತವಾದ ಮೂರ್ತಿಯಾಗುಂಡು ಕಡಂದರೇ 1996-97 ಇಸ್ವಿಯಲ್ಲಿ ಕಡಂದರೇ ಬಣ್ಣದ ಫ್ಯಾಕ್ಟರಿಯನ್ನು ಕಲೆಕ್ಟನ್ನು ಮಾಡಿ
ಕಡಂದಲೆಯಲ್ಲಿ ನರಂದು ಕಡಂದಲ ಸೃಷ್ಟಿಯಾಗಿ ಐದು ಅವಕಾಶ ಕೊಡುತ್ತಿದ್ದ ಸಚಿವರುಗಳ ಒತ್ತಾಯ ಮಲ್ಕೊಂಡು ಪೂರ 100 ಎಕರೆ ಜಾಗದಲ್ಲಿ ಲೀಸ್ ಮಾಡಿರುವಂತಹ ವಿಚಾರ ಬಂದಿರಿ ಒಂದು ಅತ್ಯಂತ ನಮಗೆ ಮಾತನ್ನು ಅರ್ಥ ಮಾಡ್ತಾನೆ ತೀರ 100 ಎಕರೆ ಗಣಿಗಾರಿಕೆ ಆಣ ಬೇಡ ಅವನು 100 ಎಕರೆ ಜಾಗದ ನೀರು ತಿಂಗಿನ ಬೇಡ ಅವ್ರು ತುರ್ತು ಪೂರ್ಣ ಬೇಡ ಎಂಗಳ ಕೊಡ್ತಾ ಇರುವಾಗ ಏಳ ಇದ್ದ ವಾಸ್ತವಿಕಲ ಒಂದು ಬದುಕಾರ ಏಳ ಬದುಕರ ಸಾಧ್ಯತೆ ಪ್ರದೇಶ ನಮನ ಊಟ ದುಡ್ಡು ನಮನ ಊಟ ಗಣಿಗಾರಿಕೆ ನಮ್ಮ ದೇಶದ ಕನ್ನಡ ಹೆಚ್ಚಿನ ಸಂಪತ್ತಿನೇ ಕೇವಲ 1-2 ಜನ ಕರೆಯನ್ನೆಲ್ಲರು ಮುಂದಿನ ದಿನಗಳಲ್ಲಿ ಅವನು ಗೋರಕ್ಕೆ ಪ್ರಾರಂಭ ಅವನು ನರಂಗಿ ಮದ್ರಸಾ ಪ್ರಾರಂಭ ಬೇಕ ರೀತಿಯಲ್ಲಿ ಯಾವ ರೀತಿಯ ಅನ್ಯಾಯದಿಂದ ಅತ್ಯಾಚಾರದ ಪ್ರಕರಣ ಇನ್ನು ಮಾತಾಂತ ಪ್ರಾರಂಭ ಆಗುವಂತಹ ಸಾಧ್ಯತೆ ನಿಚ್ಚಳ ಉಂಟು ನನ್ನ ಸುರು ಕೈಲಿ ಎಲ್ಲ ದೈತಿಪ್ಪನಲ್ಲಿ ಚೂಡುದಕ್ಕೆ ಕೈಲಿ ಮಾತ್ರ ಜನಕ್ಕಳು ಒಟ್ಟಾಗಿ ಹೋರಾಟ ಮಂತ್ರದ ಮೈಲಿ ಉಂಟಾಗದಂತ ಎಚ್ಚರಿಕೆಯ ಸಂದೇಶ ಬರೆದು ಧೈರ್ಯ ಮೂಡಬಿದ್ರದ ಸಮಸ್ತ ಜನಕ್ಕಲ್ಲ ಈ ಹೋರಾಟವೇ ಮೂಡಬಿದ್ದ ಸಾವಿರಾರು ರೈತ ಬಾಂಧವರ ಮುಂದಿನ ದಿನಕ್ಕೇಳಿ ಈಗ ಹೋರಾಟದ ಸಾಕು ಬರ್ತ ಅನ್ಯಾಯದ ವಿರುದ್ಧ ಮೂಡಬಿದ್ದ ರೈತ ಬಾಂಧವರಿಗೆ ಬೇಕಾದಂತ ಪಾತ್ರ ಬಂದೆಂದು ಹೈಕಟ್ಟಲು ಕಡನ್ನೆಲೆ ಬೆಳಕ ಅವರ ಗುರುಚಿಕೊಂಡೆಂದು ಈಗೆಲ್ಲ ಕಲ್ಲ ಮುನ್ಕೂರು ನಿದ್ದೋಳಿದ ಪಾಪದ ರೈತರಿಗೆ ಬಡ ರೈತರನ್ನ ಜೀವಂತವಾದ ತಾರೆ ಕಣ್ಣನ್ನು ಕಳಿಸಿದಾಗ ಅದರ ಹಿನ್ನೆಲೆ ಮತ್ತು ದೌರ್ಜನ್ಯ ಮಾಡಿಕೊಳ್ಳುವ ಆ ಪೊಲೀಸ್ ಇಲಾಖೆ ವಿರುದ್ಧದ ಮಾತನ್ನು ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಇದರ ಹೋರಾಟ ಮಂತ್ರಿಗಳ ಆ ಹೋರಾಟಗಳ ಮಾತ ನಾಯಕರಾಗಿ ಮಾತನ್ನು ಬೆಂಬಲ ಕೊಡುವಂತೆ ಸೇವೆ ಬಂದೆಂದು ಈ ಅಕ್ರಮ ಬಾಕ್ಸೈಟ್ ಗಣಿಗಾರಿಕೆ ಉಂಟು ಸಂಪರ್ಕದ ಎಚ್ಚರಿಕೆಯನ್ನು ತಂದೆಂದು ತನ್ನ ಖಾತರ ಮುಗಿಯುತ್ತೆ ತೊಲಗಲಿ 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 ನಮ್ಮ ಊರು ನಮ್ಮ ಊರು ನಮ್ಮ ಊರು ಟನ್ಗಟ್ಲೆ ಅಕ್ರಮ ಮೈಸ್ ಇಲ್ಲಿಂದ ಹೋಗ್ತಾ ಇದೆ. ಈ ವ್ಯಾಪ್ತಿಯಲ್ಲಿ ನಮ್ಮ ಜನಸಾಮಾನ್ಯರಿಗೆ ತುಂಬಾ ತೊಂದರೆಗಳಾಗ್ತಾ ಇದೆ. ಇದನ್ನೆಲ್ಲ ನಿಲ್ಲಿಸುವುದಕ್ಕಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಸಾಂಕೇತಿಕವಾಗಿ ಮೊನ್ನೆ ನಾವು ಪ್ರತಿಭಟನೆಯನ್ನು ಪ್ರಾರಂಭಿಸಿದೆವು. ಅದರ ಮುಂದಿನ ಹಂತವಾಗಿ ಈ ಒಂದು ಪ್ರತಿಭಟನೆಯನ್ನು ಇಂದು ಪ್ರಾರಂಭಿಸಿದ್ದೇವೆ. ಈ ಪ್ರತಿಭಟನೆಗೆ ನಮ್ಮ ಎಲ್ಲ ಗ್ರಾಮದ ಗ್ರಾಮಸ್ಥರು ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ನಾವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೆಲ್ಲ ನಮ್ಮ ನಿಡ್ಡೋಡಿ ಕೊಳತಾರ ಪದವಿನಲ್ಲಿ ಸರ್ಕಾರದಿಂದ ನಿವೃತ್ತ ಸೈನಿಕರಿಗೆ ದರ್ಖಾಸಾಗಿ ಮಂಜೂರಾಗಿರತಕ್ಕಂಥ ಭೂಮಿಯನ್ನು ಕೃಷಿ ಮಾಡಲಿಕ್ಕೆ ಅಂತ ಮಂಜೂರಾದ ಭೂಮಿಯನ್ನು ಕಾನೂನು ಬಾಹಿರವಾಗಿ ಇವತ್ತು ಕೈಗಾರಿಕೆಗೆಂದು ಭೂ ಪರಿವರ್ತನೆ ಮಾಡಿರ್ತಾರೆ. ಭೂ ಪರಿವರ್ತನೆ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಕೈಗಾರಿಕೆಯನ್ನು ಪ್ರಾರಂಭಿಸ್ತೇವೆ ಅಂತಕ್ಕಂಥ ಪರವಾನಗಿಯನ್ನು ಪಡೆದುಕೊಂಡು ಇವತ್ತು ಅಕ್ರಮವಾಗಿ ಆ ಜಾಗವನ್ನು ಬಿಟ್ಟು ಅದರ ಬದಿಯಲ್ಲಿ ಇರತಕ್ಕಂತಹ ಸರ್ಕಾರಿ ಜಾಗವನ್ನು ಗಣಿಗಾರಿಕೆಯನ್ನು ಬಾಕ್ಸೈಟ್ ಮಣ್ಣನ್ನು ತೆಗೀತಕ್ಕಂತಹ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಗಣಿಗಾರಿಕೆಯನ್ನು ಮಾತ್ರ ಮಾಡ್ತಾ ಇರುವುದಲ್ಲ, ಅಲ್ಲಿ ಬದಿಯಲ್ಲಿ ಹೋಗ್ತಕ್ಕಂಥ ಸರ್ಕಾರದ ಹೈಟೆನ್ಷನ್ ಟವರ್ನ ಬದಿಯಲ್ಲಿ ಸರ್ಕಾರಿ ಜಾಗವನ್ನು ಸಂಪೂರ್ಣವಾಗಿ ಅತಿಕ್ರಮಿಸಿದ್ದಾರೆ. ಇವತ್ತು ದಿವಸಕ್ಕೆ 100 ಲಾರಿಗಳು ಹೋಗ್ತಾ ಇದೆ. ಈ ಸಂಚಾರದಿಂದಾಗಿ ಇಡೀ ಈ ಪ್ರದೇಶದ ಜನರಿಗೆ ತೊಂದರೆಯಾಗ್ತಾ ಇದೆ. ಮುಖ್ಯವಾಗಿ ಸರ್ಕಾರಿ ಜಾಗವನ್ನು ಇವರು ಅತಿಕ್ರಮಿಸಿ ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸಿ ಇವತ್ತು ಕಲ್ಲಮುಣಕೂರು, ನಿಡ್ಡೋಡಿ, ಅದೇ ರೀತಿ ಬಡಗ ಮಿಜಾರು ಪ್ರದೇಶದ ಎಲ್ಲ ರೈತ ಬಾಂಧವರು ಮತ್ತು ಎಲ್ಲ ಜನಗಳು ಒಟ್ಟಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ನಮಗೆ ಶಕ್ತಿಯನ್ನು ತುಂಬಲಿಕ್ಕೆ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಅದೇ ರೀತಿ ವಿವಿಧ ಪಕ್ಷಗಳ ಪದಾಧಿಕಾರಿಗಳು ಎಲ್ಲರೂ ಪಕ್ಷಾತೀತವಾಗಿ ಇಲ್ಲಿ ಜೊತೆಯಾಗಿ ಒಟ್ಟಾಗಿದ್ದೀವಿ. ನಮ್ಮ ಹೋರಾಟ ಇರತಕ್ಕಂಥದ್ದು ಅಕ್ರಮ ಗಣಿಗಾರಿಕೆ ನಡೆಸ್ತಿರ್ತಕ್ಕಂಥ ಈ ಬಾಕ್ಸೈಟ್ ಗಣಿಗಾರಿಕೆ ನಿಲ್ಲಬೇಕು. ಯಾವುದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಅಕ್ರಮವಾಗಿ ಈ ಗಣಿಗಾರಿಕೆಯನ್ನು ನಿಲ್ಲಿಸಲಿಕ್ಕೆ ನಾವೆಲ್ಲ ಜೊತೆಯಾಗ್ತೀವಿ. ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮೂಡಬಿದ್ರಿಯ ನಮ್ಮ ಈ ತಾಲೂಕಿನಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಕಡಂದಲೆಯಲ್ಲಿ ಬಣ್ಣದ ಫ್ಯಾಕ್ಟರಿಯನ್ನು ಪ್ರಾರಂಭಿಸಿದರು. ಜನರ ವಿರೋಧಕ್ಕೆ ಒಳಗಾಗಿರ್ತಕ್ಕಂಥ ಇದನ್ನು ಬಲಾತ್ಕಾರವಾಗಿ ಏರಲಿಕ್ಕೆ ಮಾಡಿದರು. ಇದೇ ರೀತಿ ಇವತ್ತು ಬಲಾತ್ಕಾರವಾಗಿ ಇಲ್ಲಿ ಕಾನೂನು ಬಾಹಿರವಾಗಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದು ಇದನ್ನು ನಿಲ್ಲಿಸಬೇಕು. ಇಲ್ಲದಿದ್ದರೆ ಇದು ಇನ್ನೊಂದು ಮುಂದಿನ ದಿನಗಳಲ್ಲಿ ಕಡಂದಲೆ ರೀತಿಯ ಹೋರಾಟ ಆಗ್ತದೆ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಇಲ್ಲಿಯ ಅಧಿಕಾರಿ ವರ್ಗದವರಿಗೆ ಮತ್ತು ನಮ್ಮ
ಜಿಲ್ಲೆಯಿಂದ ಹೋಗಿರ್ತಕ್ಕಂಥ ಸ್ಪೀಕರ್ ಆಗಿರ್ತಕ್ಕಂಥವರಿಗೆ, ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜನಪರವಾದಂಥ ನಿಲುವನ್ನು ತಾಳಿರಿ, ಜನರಿಗೆ ಯಾವುದೇ ರೀತಿ ಅನ್ಯಾಯವನ್ನು ಮಾಡಬೇಡಿ ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಿದ್ದೇನೆ. ಅದೇ ರೀತಿ ಈ ಪ್ರದೇಶದಲ್ಲಿ ಹಲವಾರು ಜನರ ಯಾವುದೇ ನೋಟಿಸನ್ನು ನೀಡದೆ, ಯಾವುದೇ ರೀತಿಯ ಒಂದು ಪೈಸೆ ಪರಿಹಾರವನ್ನು ನೀಡದೆ ಪೊಲೀಸ್ ಇಲಾಖೆಯನ್ನು ದುರುಪಯೋಗಪಡಿಸಿಕೊಂಡು ಬಂದು ಇಲ್ಲಿ ಜನರ ತೆಂಗಿನ ಮರಗಳನ್ನು, ಅಡಿಕೆ ಮರಗಳನ್ನು, ಫಸಲು ಬರ್ತಕ್ಕಂಥದ್ದನ್ನು ಕಡಿದು ಹಾಕ್ತಕ್ಕಂಥ ಕೆಲಸ ನಡೀತಾ ಇದೆ. ಇದು ಸಮಾಜಘಾತಕವಾದಂಥ ಇದು ಕೆಲಸವಾಗಿದೆ. ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡಿದಾಗ ಪೊಲೀಸರು ಅದನ್ನು ನಿಲ್ಲಿಸ್ತಾರೆ. ನಾವು ಹೋದ ನಂತರ ಇದೇ ಪೊಲೀಸ್ ಇಲಾಖೆಯವರು ಸಹ ಸೇರಿಕೊಂಡು ಪ್ರಭಾವಕ್ಕೆ ಒಳಗಾಗಿ, ಆ ಕಂಪನಿಯ ಪ್ರಭಾವಕ್ಕೊಳಗಾಗಿ ಬೀಗವನ್ನು ಒಡೆದು ಹೋಗಿ ಕಾನೂನು ಬಾಹಿರವಾಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾನೂನು ಬಾಹಿರ ಮಾಡ್ತಾ ಇದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ಹೋರಾಟ ಇಲ್ಲಿಗೆ ನಿಲ್ಲಿಯುವುದಿಲ್ಲ. ಇವತ್ತು ಸಾಂಕೇತಿಕವಾಗಿ ನಾವು ಇಲ್ಲಿ ಹೋರಾಟವನ್ನು ಮಾಡ್ತಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಗೆ ಸ್ಪಂದನೆ ಕೊಡದಿದ್ದರೆ ಅಹೋರಾತ್ರಿ ಆಗಿರ್ತಕ್ಕಂತಹ ಹೋರಾಟವನ್ನು ಮಾಡ್ತೀವಿ. ಇದಕ್ಕೆ ಇಡೀ ಮೂಡಬಿದಿರೆ ತಾಲೂಕಿನ ರೈತ ಬಾಂಧವರು ನಾವು ಜೊತೆಯಾಗ್ತೀವಿ. ಅದರೊಟ್ಟಿಗೆ ಈ ಪ್ರದೇಶದ ಎಲ್ಲ ಜನರನ್ನು ಒಟ್ಟುಗೂಡಿಸಿ ಉಗ್ರವಾದಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಉಸ್ತುವಾರಿ ಸಚಿವರು ಮತ್ತು ಈ ಜಿಲ್ಲೆಯ ಜಿಲ್ಲಾಧಿಕಾರಿಯವರಿಗೆ, ತಹಶೀಲ್ದಾರರಿಗೆ ನಮ್ಮ ಕಳಕಳಿಯ ಮನವಿ, ಈ ಅನ್ಯಾಯದ ಅಕ್ರಮದ ಬಾಕ್ಸೈಟ್ ಗಣಿಗಾರಿಕೆಯನ್ನು ನಿಲ್ಲಿಸಿ ಜನರಿಗೆ ನ್ಯಾಯ ಒದಗಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಇವತ್ತು ನಿಡ್ಡೋಡಿಯ ಕೊಳತ್ತಾರು ಪದವಿನ ಬಡಗಮಿಜಾರು ಪ್ರದೇಶದಲ್ಲಿ ಅಕ್ರಮವಾಗಿರುವಂಥ ಬಾಕ್ಸೈಟ್ ಗಣಿಗಾರಿಕೆ ನಡೀತಾ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು, ಸ್ಥಳೀಯ ಆಡಳಿತವನ್ನು ಇಲ್ಲಿ ಪೂರ್ತಿಯಾಗಿ ಹಿಂದೆ ಬಿಟ್ಟಿದ್ದಾರೆ. ಸ್ಥಳೀಯ ಆಡಳಿತದ ಪರವಾನಗಿಯನ್ನು ಪಡೆದುಕೊಳ್ಬೇಕಿತ್ತು, ಅದನ್ನು ಪಡ್ಕೊಂಡಿಲ್ಲ. ಮತ್ತು ನೇರವಾಗಿ ಮೆಸ್ಕಾಂ ಆಗಿರ್ಬೋದು, ಕಂದಾಯ ಮತ್ತು ಗಣಿ ಇಲಾಖೆ ಇವರು ಭ್ರಷ್ಟಾಚಾರದಿಂದ ಇದಕ್ಕೆ ಪರವಾನಗಿಯನ್ನು ಕೊಟ್ಟಿದ್ದಾರೆ. ಮತ್ತು ಈಗ ವಿಶೇಷವಾಗಿ ಅಲ್ಲಿರುವಂಥ ಇನ್ನೂ ಹೆಚ್ಚಿನ ಭೂಮಿಯನ್ನು ಕಬಳಿಸುವ ಹುನ್ನಾರದಲ್ಲಿ ಇದ್ದಾರೆ. ಅಲ್ಲಿರುವಂಥ 100 ಎಕರೆ ಸರ್ಕಾರಿ ಭೂಮಿ, ಅದರ ಒಟ್ಟಿಗೆ ಈಗೀಗಲೇ ಸುಮಾರು 30 ಎಕರೆಯಷ್ಟು ಭೂಮಿಯನ್ನು, ಖಾಸಗಿ ಭೂಮಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಇದರಿಂದಾಗಿ ಬಹಳ ದೊಡ್ಡ ದುರಂತ ಮುಂದಿನ ದಿನಗಳಲ್ಲಿ ನಮಗೆ ಖಂಡಿತವಾಗಿ ಆಗಲಿಕ್ಕಿದೆ. ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಒಟ್ಟಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಎಲ್ಲರ ಪ್ರೋತ್ಸಾಹ ಕೂಡ ಸಿಗ್ತಾ ಇದೆ. ಇಡೀ ಊರೇ ನಾಶವಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗದಂತೆ ಸೂಕ್ತವಾದಂತಹ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಕೊಳತ್ತಾರು ಪದವಿನಲ್ಲಿ ಅಕ್ರಮವಾಗಿ ಬಾಕ್ಸೈಡ್ ಗಣಿಗಾರಿಕೆ ಆಗ್ತಾ ಇದೆ. ಇದನ್ನು ವಿರೋಧಿಸಿ ನಾವು ಮುನ್ನೆಂದು ಸಾಂಕೇತಿಕ ಪ್ರತಿಭಟನೆ ಮಾಡಿದ್ದೇವೆ. ಈ ವರ್ಷ ಅದೇ ರೀತಿಯಲ್ಲಿ ಸಾಂಕೇತಿಕ ಪ್ರತಿಭಟನೆ ಯಾಕೆಂದರೆ ಇಲಾಖೆಯವರಿಗೆ ಗೊತ್ತಾಗಬೇಕು ಈ ಥರದ ಅಕ್ರಮ ಆಗ್ತದೆ, ಅದಕ್ಕಾಗಿ ಸಾಂಕೇತಿಕ. ನೀವು ಇದನ್ನು ನಿಲ್ಲಿಸಿದ್ದರೆ ಇಂದಿನ ಎಲ್ಲ ಊರಿನ ಜನರು ಉಗ್ರವಾಗಿ ಪ್ರತಿಭಟನೆ ಮಾಡ್ತೇವೆ. ಇದರ ಏನು ಆ ಪ್ರತಿಭಟನೆಯಿಂದ ಏನೆಲ್ಲ ತೊಂದರೆ ಆಗ್ತದೆ ಅದಾದ ನೇರವಾಗಿ ಇಲಾಖೆಯವರೇ ಕಾರಣ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಿಂದ ನಾವು ಇವತ್ತು ಇಲ್ಲಿ ದಕ್ಷಿಣ ಉಡುಪಿ ಜನರು ತುಂಬ ತೊಂದರೆಗಳಿಗೆ, ಯಾಕಂದರೆ ಇಲ್ಲಿ ಕೆಂಪುಗಲ್ಲಿಲ್ಲ, ಹೊಯ್ಗೆ ಇಲ್ಲ, ಲೀಸು ಕೊಡೋದಿಲ್ಲ, ಲೀಸು ಕೊಟ್ಟು ಅದಕ್ಕೆ ಪರ್ಮಿಟ್ ಕೊಡೋದಿಲ್ಲ, ಇದೆಲ್ಲ ಇದ್ದದ್ದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಆದರೆ ಇದು ಬಾಕ್ಸೈಡ್ ಗಣಿಗಾರಿಕೆ ಇದು ಒಂದು ಇಲ್ಲಿಗಲ್ ಗಣಿಗಾರಿಕೆ. ಇಂಡಸ್ಟ್ರಿಯಲ್ ಪರ್ಮಿಷನ್ ತಗೊಂಡು ಇಲ್ಲಿಂದ ಮಣ್ಣನ್ನು ಕೊಂಡೋಗಿ ಆಂಧ್ರ ಪ್ರದೇಶಕ್ಕೆ ಬೇರೆ ಬೇರೆ ಕಡೆ ಕೊಂಡೋಗಿ ಅದನ್ನು ಇದು ಮಾಡ್ತಿದ್ದಾರೆ. ಬಟ್ ಇದು ನಮಗೆ ಪ್ರತಿದಿನ ನಿತ್ಯ ಉಪಯೋಗಿಸುವಂಥ ಕೆಂಪುಗಲ್ಲು, ಹೊಯ್ಗೆ, ಇದು ದಿವಸ ಅಂತ ಇದು ಕೆಲಸದ ವಸ್ತುಗಳು, ಇದನ್ನು ಬ್ಯಾನ್ ಮಾಡಿದ್ದಾರೆ. ಯಾವುದೇ ರೀತಿಯಿಂದ ಲೀಸ್ ಕೊಡ್ತಾ ಇಲ್ಲ. ಇಡೀ ಸಾಮಾನ್ಯ ಜನರು ಒಂದು ರೀತಿಯಲ್ಲಿ ತೊಂದರೆಗಳು ಕೊಟ್ಟರೆ ಇತರ ಅಕ್ರಮವಾಗಿ ಯಾರ್ಯಾರು ದೊಡ್ಡ ಯಾರು ಇನ್ಫ್ಲುಯೆನ್ಸ್ ಇಟ್ಕೊಂಡು ಮಾಡ್ತಿದ್ದಾರೆ. ಒಬ್ಬ ಇಲ್ಲಿ ದೊಡ್ಡ ನಮ್ಮ ರಾಜ್ಯದ ದೊಡ್ಡ ನೇತಾರ ಇಲ್ಲಿ ಅವರಿದ್ದಾರೆ, ಅವರ ಸಂಬಂಧದವರು ಇಲ್ಲಿ ಮಾಡ್ತಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಮಾಡ್ತಿದ್ದಾರೆ. ಯಾಕಂದರೆ ಇದು ಒಬ್ಬ ಉಳ್ಳವನಿಗೆ ಒಂದು ಕಾನೂನು, ಪಾಪ ಇಲ್ಲದವನಿಗೆ ಒಂದು ರೀತಿಯ ಕಾನೂನು ಅಂತ ಆಗಿದೆ. ಇದನ್ನು ನಾವು ತುಂಬ ಪ್ರತಿಭಟನೆ ಮಾಡ್ತಿದ್ದೆ. ಯಾಕಂದರೆ ಇನ್ನು ಪುನಃ 100 ಎಕರೆ ಜಾಗ ಲೀಸ್ ಮಾಡಿದ್ದಾರೆ ಅಂತ ಕೇಳಿ ಬರ್ತದೆ. ಅದರಿಂದ 30 ಎಕರೆ ಜಾಗವನ್ನು ಪುನಃ ತೆಗೆದು, ಯಾಕಂದರೆ ಇನ್ನು ನಿಡ್ಡೋಡಿ ಗ್ರಾಮವೇ ಇಲ್ಲದ ರೀತಿಯಲ್ಲಿ ಈ ಥರದ ಗಣಿಗಾರಿಕೆಗಳು ಆಗುವ ಸಾಧ್ಯತೆ ಇದೆ. ಆದ್ದರಿಂದ ನಾವು ಇದನ್ನು ಉಗ್ರವಾಗಿ, ಯಾಕಂದರೆ ಇಲಾಖೆಯವರ ಪರಿಸ್ಥಿತಿ ಹೇಗಿದೆ ಅಂದರೆ, ಒಂದು ಮನೆಗೆ ಡೋರ್ ನಂಬರ್ ಕರೆಂಟ್ ಲೈಸೆನ್ಸ್ ಬೇಕಾದರೆ ಅದು ಪಂಚಾಯತ್ ಪರ್ಮಿಷನ್ ಕೇಳ್ತಾರೆ. ಆದರೆ ಇಷ್ಟು ದೊಡ್ಡ ಇದಕ್ಕೆ ಅದು ಪರ್ಮಿಷನ್ ಕೊಡುವಾಗ ಯಾವುದೇ ರೀತಿಯಾದ ಪಂಚಾಯತಿಯ ಪರವಾನಗಿ ಅವರು ತಗೊಳ್ಳಿಲ್ಲ. ಆದ್ದರಿಂದ ಇಲಾಖೆಯವರು ಈ ಥರದ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಟ್ರೆ ಇವರನ್ನು ಸಂಸ್ಥೆಯಾಗಿ ನೋಡಲಿಕ್ಕೆ ನಮಗೆ ಕಾರಣಗಳಾಗ್ತದೆ. ಹಾಗೆ ಇಲ್ಲಿ ಪೊಲೀಸ್ ಇಲಾಖೆ ನಾವು ನೋಡ್ತಿದ್ದೇವೆ, ಒಂದು 2 ವೀಲರಲ್ಲಿ ಪಾಪ ಒಂದು ಹೆಲ್ಮೆಟ್ ಇಲ್ಲದೆ ಅವನು ಬೈಕನ್ನು ಓಡಿಸಿಕೊಂಡು ಹೋದರೆ ಅದನ್ನು ನಿಲ್ಲಿಸ್ತಾರೆ. ಇಲ್ಲಿ 23 ಟನ್ ಇಷ್ಟು ದೊಡ್ಡ ಮೈನ್ಸನ್ನು ಗಣಿಗಾರಿಕೊಂಡು ಹೋಗ್ತಾರೆ. ಯಾವುದೇ ರೀತಿಯಿಂದ ನಿಲ್ಲಿಸುವಂಥ ಕೆಲಸದಲ್ಲಿ ಈ ಇಲಾಖೆಯಿಂದ ಆಗ್ತಿಲ್ಲ. ಆದ್ದರಿಂದ ಇದನ್ನು
ನಾವು ಉಗ್ರವಾಗಿ ಪ್ರತಿಭಟನೆ ಮಾಡಿ ಇದನ್ನು ನಿಲ್ಲಿಸಿದ್ದರೆ ಏನು ನಮಗೆ ಊರಿನವರಿಗೆ ಏನು ಇದು ತಾಕತ್ತಿದೆ. ಕೊಜೆಂಟ್ರಿಕ್ಸನ್ನು ಓಡಿಸಿದ್ದೇವೆ, ಫುಡ್ ಫ್ಯಾಕ್ಟ್ರಿಯನ್ನು ಓಡಿಸಿದ್ದೇವೆ, ಇದು ಏನೆಲ್ಲ ಓಡಿಸಿ ನಿಡ್ಡೋಡಿಗರಿಗೆ ತಾಕತ್ತಿದೆ. ಇದನ್ನು ಓಡಿಸಿ ಸಹ ನಮ್ಮ ಶಕ್ತಿಯ ನಿಡ್ಡೋಡಿಯ ಶಕ್ತಿ ಏನಂತ ಅದನ್ನು ನಾವು ಅದನ್ನು ತೋರಿಸುವ ಮುಂಚೆ ಇಲಾಖೆ ಎಚ್ಚೆತ್ತುಕೊಂಡು ಇದನ್ನು ಗಣಿಗಾರಿಕೆಯನ್ನು ನಿಲ್ಲಿಸಬೇಕೆಂದು ನಮ್ಮ ವಿನಂತಿ. ರೀತಿಯ ಪರವಾನಗಿ ಇಲ್ಲ. ಹೇಳ್ತಾ ಇರುವ ಹಾಗೆ ಇಲಾಖೆಗಳನ್ನು ಬ್ರಾಕ್ಸೈಟ್ ಗಣಿಗಾರಿಕೆಗೆ ಮಾಡಿರುವಂಥ ಪ್ರದೇಶಕ್ಕೆ ನಾವು ಬಂದಿದ್ದೇವೆ. ಈ ಪ್ರದೇಶವನ್ನು ಗಮನಿಸಿದಾಗಲೇ ಇಲ್ಲಿ ಯಾವ ರೀತಿಯಲ್ಲಿ ಕಾನೂನನ್ನು ಗಾಳಿಗೆ ತೂರಿದ್ದಾರೆ ಎನ್ನುವುದನ್ನು ನಾವಿಲ್ಲಿ ಕಾಣಬಹುದು. ನಾವು ಹಿಂದಿನಿಂದ ಹೇಳ್ತಾ ಇರುವ ಹಾಗೆ ಇಲಾಖೆಗಳನ್ನು ಹೆಸರಿಸಿ ಹೇಳಿದ್ದೇವೆ. ಇದೇ ನಿಟ್ಟಿನಲ್ಲಿ ಇವತ್ತು ನೋಡಿದಾಗ ಮೊದಲು ಇಲ್ಲಿ ನೋಡುತ್ತಿರುವಂಥ ಒಂದು ಕಟ್ಟಡವನ್ನು ನಾವು ಇಲ್ಲಿ ಕಾಣಬಹುದು. ಈ ಕಟ್ಟಡಕ್ಕೆ ಯಾವುದೇ ರೀತಿಯ ಪರವಾನಗಿ ಇಲ್ಲ. ಪರವಾನಗಿ ಇಲ್ಲದಂಥ ಒಂದು ಕಟ್ಟಡಕ್ಕೆ ಇವತ್ತು ಮೆಸ್ಕಾಂನವರು ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಹೈಟೆನ್ಷನ್ನ ಸ್ಥಾವರ. ಅದು ಸ್ಥಾವರ ನಿಜವಾಗಿ ಕನಿಷ್ಠ 50 ಮೀಟರ್ ಅದು ದೂರದಲ್ಲಿರಬೇಕು. ಆದರೆ ಈ ಪ್ರದೇಶದಿಂದ ಗಮನಿಸಿದಾಗ ಇದು ಕೇವಲ ಒಂದು 5 ಮೀಟರ್ನ ಒಳಗಡೆ ಇದೆ. ಮತ್ತೊಂದು ಕಡೆಯಲ್ಲಿ ಭೂಕುಸಿತದ ಬಗ್ಗೆ ನಾವು ಬಹಳಷ್ಟು ಹೇಳಿದ್ದೇವೆ. ಈ ಭೂಕುಸಿತ ಆಗುವಂಥ ಎಲ್ಲ ಪ್ರಮೇಯಗಳು ಈ ಭೂಮಿಯನ್ನು ನೋಡಿದಾಗ ಕಂಡುಕೊಳ್ತವೆ. ಅದರ ಕೆಳಗಿನ ಭೂಮಿಯನ್ನು ಗಮನಿಸಿದಾಗ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನೋಡಿಂತೆ ಆ ಕೆಳಗಿನ ಭೂಮಿಯನ್ನು ಗಮನಿಸಿದಾಗ ಅದು ಈಗ ಹರಿದ್ವರ್ಣದ ಭೂಮಿ. ಅಲ್ಲಿ ಕೆಳಗೆ ಹೋದಾಗ ಎಲ್ಲರೂ ಕೃಷಿಯನ್ನು ನಂಬಿಕೊಂಡವರಿದ್ದಾರೆ. ಬಹುಶಃ ಇಲ್ಲಿಯ ಒಂದು ಕುಸಿತ ಆದರೆ ಇಡೀ ಕೆಳಗಿನ ಭೂಮಿ ಖಂಡಿತವಾಗಿ ಅದು ನಿರ್ನಾಮ ಆಗುವಂಥ ಒಂದು ಸ್ಥಿತಿಯಲ್ಲಿದೆ. ಇದು ಕೇವಲ ಒಂದು ತುಣುಕಷ್ಟೇ, ಇಷ್ಟರವರೆಗೆ ಇರುವಂಥ ಇದು ಭೂಮಿ. ಇದರ ಮುಂದಿನ ಎಲ್ಲ ಭಾಗ ಕೂಡ ಇವತ್ತು ಸರ್ಕಾರಿ ಭೂಮಿ ಇದಕ್ಕೆ ತಾಗಿಕೊಂಡಿದೆ. ಈ ಟವರ್ ಇವತ್ತು ಸರ್ಕಾರಿ ಭೂಮಿಯಲ್ಲಿದೆ.
ಈ ಟವರ್ ಸರ್ಕಾರಿ ಭೂಮಿಯಲ್ಲಿ ಇರುವುದರಿಂದಾಗಿ പക്ഷെ ನಮಗೆ ಇನ್ನೊಂದು ದೊಡ್ಡ ಸಂಶಯ ಕಾಡ್ತಾ ಇದೆ. ಏನಂತ ಹೇಳಿದ್ರೆ ಖಂಡಿತವಾಗಿಯೂ ಇವರು ಗಣಿಗಾರಿಕೆಯನ್ನು ಸರ್ಕಾರಿ ಭೂಮಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ ಎಂಬುದನ್ನು ಗಮನದಲ್ಲಿ ಇಟ್ಕೊಳ್ಬೋದು. ಮತ್ತೊಂದು, ಈಗ ನಾವು ಬಂದಿರೋ ದಾರಿ ಎಲ್ಲವನ್ನು ಗಮನಿಸಿದಾಗ ಇದಕ್ಕೆ ಕಂದಾಯ ಇಲಾಖೆಯವರು ಯಾವ ರೀತಿಯಲ್ಲಿ ಕನ್ವರ್ಷನ್ ಮಾಡಿದ್ದಾರೆ, ಭೂ ಪರಿವರ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಕನ್ವರ್ಷನನ್ನು ಮಾಡುವಂಥ ಇದು ಭೂಮಿಯೇ ಇಲ್ಲ. ಯಾವ ರಸ್ತೆಯನ್ನು ತೋರಿಸಿದ್ದಾರೆ, ಯಾವ ಕಡೆಯಲ್ಲಿ ಗುರುತಿಸಿದ್ದಾರೆ ಎಂಬುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಿಲ್ಲ. ನಾವು ಹೇಳಿದಾಗೆ ಇಲ್ಲಿ ಪ್ರಾಕೃತಿಕ ವಿಕೋಪ ಆಗುವಂಥದ್ದು, ಭೂಮಿ ಕುಸಿತ ಆಗುವಂತಹ ಎಲ್ಲ ಲಕ್ಷಣಗಳು ಇಲ್ಲಿ ಕಂಡು ಬರ್ತಾ ಇದೆ. ಆದ್ದರಿಂದ ಇದನ್ನು ನಾವು ಪ್ರತಿಭಟಿಸ್ತಾ ಇದ್ದೇವೆ. ಮುಂದಿನ ಭಾಗದಲ್ಲಿ ಸ್ವಲ್ಪ ಆ ಕಡೆ ಹೋದಾಗ ಅಲ್ಲಿ ಪೂರ್ತಿಯಾಗಿ ಕೊಳತಾರು ಪ್ರದೇಶದಲ್ಲಿರುವಂಥದ್ದು ಪೂರ್ತಿಯಾದಂಥ ಒಂದು ಕೃಷಿ ಭೂಮಿ ಭಾಳ ಅಲ್ಲಿ ಹೋದಾಗ ಗಮನಿಸಬಹುದು. ಇಲ್ಲಿಂದ ಆ ಕಡೆಗೆ ಹೋದಾಗ ಕೂಡ ಅಲ್ಲೇನು ಭೂಕುಸಿತ ಉಂಟಾದರೆ ಖಂಡಿತವಾಗಿ ಅಲ್ಲಿಯ ಭೂಮಿ ಕೂಡ ನಿರ್ನಾಮ ಆಗಲಿಕ್ಕೆ ಸಾಧ್ಯವಿದೆ. ಅದನ್ನು ದಾಟಿ ಹೋದಾಗ ನಮಗೆ ಸಿಗುವಂಥ ಬಡಗಮಿಜಾರನ ಪ್ರದೇಶ, ಎಂಕಮಜಾರನ ಪ್ರದೇಶ, ಅಲ್ಲಿ ಕೆಳಗಡೆ ಹೋದಾಗ ನಿಡ್ಡೋಡಿ ಭಾಗ ಮತ್ತು ಮುಚ್ಚೂರಿನ ಭಾಗ ಇದೆ. ಅದು ಎಲ್ಲವೂ ಕೂಡ ಈ ಪ್ರಾಕೃತಿಕ ವಿಕೋಪಕ್ಕೆ ಖಂಡಿತವಾಗಿಯೂ ಒಳಗಾಗುವ ಎಲ್ಲ ಲಕ್ಷಣಗಳು ಇರುವುದರಿಂದಾಗಿ ಎಲ್ಲ ರೀತಿಯಲ್ಲಿ ಜನ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹೌದು, ಒಂದು ಏನಾಗಿದೆ ಅಂತ ಹೇಳಿದರೆ, ನಾನು ಆಗ ಹೇಳಿದ ಹಾಗೆ ಇದು ನಾವು ಬಡಗಮಿಜಾವರ ಪಂಚಾಯತ್ನವರು ಇದರ ಮೊದಲೇ ನೀವು 9/11 ಮಾಡಿಲ್ಲ, ಯಾವ ರೀತಿಯಲ್ಲಿ ಇದು ಕೂಡ ನಮಗೆ ನಮ್ಮ ಗಮನಕ್ಕೆ ತಂದಿಲ್ಲ ಅಂತ ಹೇಳುವುದನ್ನು ತಹಶೀಲ್ದಾರ್ ಮತ್ತು ಬೇರೆ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಮತ್ತು ಪಂಚಾಯತಿಗೆ ಒಂದು ಅಧಿಕಾರ ಇದೆ. ಹೈಕೋರ್ಟ್ನಲ್ಲಿ ಇದು ನಿರ್ಧರಿತವಾದಂಥ ಕಳೆದ ಬಾಳೆಪುನಿ ಪಂಚಾಯತ್ ನವರಿಗೂ ಕೂಡ ಆದೇಶ ಸಿಕ್ಕಿದೆ. ಏನಂತ ಹೇಳಿದರೆ, ಜನರಿಗೆ ಈ ಪ್ರಾಕೃತಿಕವಾಗಿ ಜನರಿಗೆ ಏನಾದರೂ ತೊಂದರೆಗಳು ಆಗ್ತಾ ಇದ್ದರೆ ಮತ್ತು ಜನರಿಗೆ ಯಾವ ರೀತಿಯಲ್ಲೂ ಕೂಡ ದುಷ್ಪರಿಣಾಮವನ್ನು ಬೀರಬಲ್ಲಂಥ ಇದನ್ನು ಒಮ್ಮೆ ಲೈಸೆನ್ಸ್ ಕೊಟ್ಟರೂ ಕೂಡ ಅದನ್ನು ಖಂಡಿತವಾಗಿ ನಿಲ್ಲಿಸಬೇಕಂತ ಇದೆ. പക്ഷേ ನಾಳೆಯಿಂದಲೇ ಈ ಕಾರ್ಯಕ್ರಮವನ್ನು ಪುನಃ ಇನ್ನೊಂದು ನೋಟಿಸನ್ನು ಕೊಟ್ಟು ಮಾಡುವ ಕೆಲಸವನ್ನು ತೆಂಕಮಿಜಾವರ ಪಂಚಾಯತ್ನವರು ಮಾಡ್ತಾರೆ ಅಂತ. ಅದಕ್ಕೆ ಕೂಡ ಬಗ್ಗದಿದ್ದರೆ ಮತ್ತು ಹಾಗೆ ಮಾಡಿದಾಗ ಬಹುಶಃ ಅವರು ಕೋರ್ಟನ್ನು ಮೊರೆ ಹೋಗ್ಬೋದು. ಆ ನಿಟ್ಟಿನಲ್ಲಿ ಕೋರ್ಟನ್ನು ಮೊರೆ ಹೋಗುವ ಕೆಲಸವನ್ನು ಮಾಡ್ತೇವೆ. ಮತ್ತೊಂದು ಏನಂತ ಹೇಳಿದರೆ, ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಮಾಡ್ತೇವೆ. ಇಲ್ಲಿ ಎಲ್ಲ ಪ್ರದೇಶಗಳಿಗೆ ಭಾಳ ದೊಡ್ಡ ತೊಂದರೆ ಉಂಟು. ಅದರಿಂದ ಎಲ್ಲ ರೀತಿಯ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ. ಈಗ ಇನ್ನೊಂದು